ಒಡಗೂಡಿದ್ದರ ಪರಿಣಾಮವಾಗಿ ಹುಟ್ಟಿಕೊಂಡವರು ನಾನು ಶನಿ. ಬಂದ ಗಮನವಾದ್ದರಿಂದ ಶನೈಶ್ಚನ ಎನ್ನುವ ಹಾಗೂ ಕರೆಯುತ್ತಾರೆ. ಯಮ ನನಗೆ ಅಗ್ರಜ, ಯಮುನೆ ನನಗೆ ಸಹೋದರಿ, ಹಾಗೂ ಮನು ಎನ್ನುವಂತಹ ಹನುಮಂತರಾಧೀಪ. ನಾವು ನಾಲ್ವರು ಹುಟ್ಟಿಕೊಂಡವರು. ಆದರೆ ನನ್ನ ಕ್ರಮವೇ ಬೇರೆ, ವಿಶಿಷ್ಟತೆಯನ್ನು ಪಡೆದಿದ್ದೇನೆ. ನವಗ್ರಹಗಳಲ್ಲಿ ಒಬ್ಬ ಎನ್ನುವ ಹಾಗೆ ಗುರುತಿಸಿಕೊಂಡವರು ನಾನು. ಪ್ರತಿಯೊಂದು ಜೀವರಾಶಿಗಳ ಕಷ್ಟ ಕಾರ್ಪಣ್ಯ ಮಾತ್ರವಲ್ಲ, ಜೀವಿತಾವಧಿಯಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸುವವರು ನಾನು. ಯಾವನು ಅಹಂಕಾರವಂತರಾಗಿ ಬೆಳೆಯುತ್ತಾರೋ ಅಂತವರ ಅಹಂಕಾರವನ್ನು ಕಂಡು, ಯಾರು ಶ್ರೀಮಂತಿಕೆಯಿಂದ ಬೆಳೆಯುತ್ತಾರೋ ಅಂತವರನ್ನು ಬಡತನದ ಇದು ನನ್ನ ಪ್ರವೃತ್ತಿ. ಯಾರು ತಕ್ಕಿ ಭಕ್ತಿ ವಿಧೇಯರಾಗಿ ಭಕ್ತಿ ಪುರಸ್ಕಾರಕ್ಕಾಗಿ ಪೂಜಯಿಸುತ್ತಾರೋ ಅಂಥವರನ್ನು ಅನುಗ್ರಹಿಸುವುದು ನನ್ನ ಕ್ರಮ. ಎಂದಿನ ಹಾಗೆಯೇ ಕಾಕಾ ವಾಹನನಾಗಿ ಒಂದು ಸುತ್ತು ತಿರುಗುತ್ತೇನೆ ನೋಡೋಣ. ಅದರಲ್ಲಿಯೂ ಪ್ರಮುಖರಾಗಿ ನೇತೃತ್ವವನ್ನು ವಹಿಸಿಕೊಂಡವರು ಇಂದ್ರ, ಅಗ್ನಿ, ವರುಣ, ವಾಯು. ಶನಿದೇವನ ಪ್ರಣಾಮಗಳು ಶುಭವಾಗಿ. ಆದರೆ ನನಗೆ ಬೇಸರ ಆಗುತ್ತೆ. ಏನು? ನೀವು ಎಲ್ಲಿಂದ ಬಂದದ್ದು ಅಂತ ನನಗೆ ಗೊತ್ತಿಲ್ಲ, ಯಾವ ಕಡೆಗೆ ಹೊರಟಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಷ್ಟರವರೆಗೆ ನಿನ್ನನ್ನು ಶನಿ ಕಂಡವರಲ್ಲ, ಎಂದಿಗಿಂತ ಹೆಚ್ಚು ಇಂದು ಮಾನಹಾನಿಯಾಗಿದೆ ಎನ್ನುವುದನ್ನು ನಿಮ್ಮ ವರ್ಚಸ್ಸು ಹೇಳುತ್ತದೆ. ದೇವತೆಗಳ ವರ್ಚಸ್ಸು ಏನು, ತೇಜಸ್ಸು ಏನು? ಎಂದಿನ ಹಾಗೆ ಇರಬೇಕಾದಂತಹ ಆಹ್ಲಾದವ, ಉತ್ಸಾಹವ ನಿಮ್ಮಲ್ಲಿ ಇಲ್ಲ, ಕಳೆಗುಂದಿ ಹೋಗಿದೆ ಎನ್ನುವುದನ್ನು ಕಂಡಾಕ್ಷಣ ವ್ಯರ್ಥವಾಗುತ್ತದೆ. ನಾನು ಬೇರೆ ಎನ್ನುವ ಹಾಗೆ ಎಣಿಸಬೇಕಾಗಿಲ್ಲ. ನಮ್ಮೊಳಗೆ ಭಿನ್ನಾಭಿಪ್ರಾಯಗಳು ಇಲ್ಲ, ಭೇದ ಆಭಾಸಗಳು ಇಲ್ಲ. ನಾವು ಭಿನ್ನ ಅಭಿನ್ನವಾಗಿ ಇರುವವರು. ಆದ ಕಾರಣ ಮುಚ್ಚುವರೆ ಯಾಕೆ? ನಾಚಿಕೆ ಇದ್ರೆ ಅದನ್ನು ಬಿಟ್ಟು ಬಿಡಿ. ಎಲ್ಲಿ ಏನು ನಡೆಯಿತು, ಯಾವ ಕಡೆಯಿಂದ ಬಂದಿರಿ, ಮಾನಹಾನಿ ಯಾಕಾಯಿತು, ವಿವರವಾಗಿ ತಿಳಿಸಿ.
ಆದರೆ ನಾವು ಹೋದದ್ದು ಮದುವೆಗೆ ಸಂಭ್ರಮದ ಮದುವೆಗೆ ಹೇಳಿಕೆ ಇತ್ತು ಅಂತ ಕಾಣ್ತದೆ. ಹೇಳಿಕೆ ಹೇಳಿದಲ್ಲಿಗೆ ಹೋಗ್ಬೇಕಪ್ಪ, ಹೋಗದಿರುವ. ಆದರೆ ಆ ಮದುವೆಯ ಸಂಭ್ರಮವನ್ನು ಅನುಭವಿಸಿ ಸಂತೋಷವನ್ನು ಅನುಭವಿಸಿ ಬರಬೇಕು. ಯಾರ ಮದುವೆ ಗೊತ್ತಿಲ್ಲ. ಕುಂಟಿನಾಪುರದ ಭೀಮಕನ ಮಗಳಾದಂತ ದಮಯಂತಿಯ ಮದುವೆ. ಅಲ್ಲಿ ಭೂಲೋಕದಲ್ಲಿ 56 ದೇಶ ಉಂಟು ಅಂತ ಕೇಳಿದ್ದೇವೆ. ಆಯಾಯ ದೇಶದಲ್ಲಿ ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಮದುವೆ ಆಗುತ್ತದೆ. ನಮಗೆ ಯಾಕೆ ಅದೇಲ್ಲ? ಆದ್ರೆ ನಮಗೆ ಅಗತ್ಯ ಇತ್ತು. ಏನು? ಆ ದಮಯಂತಿ ಸೌಂದರ್ಯವತಿ, ಗುಣವತಿ, ರೂಪವತಿಯಾಗಿತ್ತು. ಅವಳು ಮಾತ್ರ ನಿಷಧ ದೇಶದ ನಳಚಕ್ರವರ್ತಿಯನ್ನು ಮದುವೆ ಆಗುತ್ತೇನೆ ಎನ್ನುವ ಹಠವನ್ನು ಹಿಡಿದಿದೆ. ಆಗಲಿ, ಮದುವೆ ಆಗಲಿ. ಆದ್ರೆ ನನಗೆ ಮನಸ್ಸಾಗಿತ್ತು ದಮಯಂತಿ. ಯಾರಲ್ಲಿ? ದಮಯಂತಿ ಭೂಲೋಕದ ಹೆಣ್ಣಿನ ಮೇಲೆ. ಹೌದು, ನಿನಗೆ ಅಂತ ರೂಪವತಿಯಳು ಇದ್ದಾಳೆ ಅಂತಾದ್ರೆ ಅವಳನ್ನು ಮದುವೆ ಆಗಬೇಕು ಅನ್ನುವ ಹಾಗೆ ಹೋಗಿದ್ದೆವು. ಮಾತ್ರವಲ್ಲ, ಆ ನಳ ಚಕ್ರವರ್ತಿ ವೀರನಂತೆ ಶೂರನಂತೆ ಆತನನ್ನು ಪರೀಕ್ಷೆಗೆ ಒಡ್ಡಿದೆವು. ಆದರೆ ಆ ಪರೀಕ್ಷೆಯಲ್ಲಿ ನಾವು ಸೋಲನ್ನು ಅನುಭವಿಸಿದ್ದೇವೆ. ನಳನಲ್ಲಿ ಪರೀಕ್ಷೆಯನ್ನೊಟ್ಟಿ ಪರೀಕ್ಷೆಯಲ್ಲಿ ನೀವು ಸೋಲನ್ನು ಬಯಸಿದ್ದೀರಿ. ಹೌದು. ದಳದಲ್ಲಿ ತೊಂದರೆ ಇಲ್ಲ. ದಮಯಂತಿ ಸಿಕ್ಕಿದಾರಲ್ಲ? ಇಲ್ಲ. ಇಲ್ವಾ? ಅಥವಾ ಇಲ್ವಾ? ದಮಯಂತಿಯೂ ಇಲ್ಲ. ಹೌದಾ? ಗೆದ್ದಂತ ನಳ ಚಕ್ರವರ್ತಿಯನ್ನು ಆ ದಮಯಂತಿ ಮದುವೆಯಾಗಿತ್ತು. ನಳನನ್ನು? ಹೌದು. ಆದ್ದರಿಂದ ನಮ್ಗೆ ಅಲ್ಲಿ ಸೋಲು ಉಂಟಾಯಿತು. ಓಹೋ. ಜಯ ಸಿಗಲಿ, ದಮಯಂತಿ ಸಿಗಲಿ. ಮತ್ತೆ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದಾರೆ ನಳ ಚಕ್ರವರ್ತಿ. ವೀರನಾಗಿದ್ದಾರೆ, ಯೋಗ್ಯತೆ ಇದೆ ಅಂತ ಯೋಗ್ಯತೆವಂತನನ್ನು ನಾವು ಅನುಗ್ರಹಿಸಿದ್ದೇವೆ. ಮುಚ್ಚೆ ಬಾಯಿ. ಆಶಾಭಂಗವಾಗಿದೆ ಅಂತ ಅರ್ಥ. ನೀನು ಕಂಡಿರುವ ಕನಸು ಕೈಗೂಡಲಿಲ್ಲ ಎನ್ನುವುದು ತಾತ್ಪರ್ಯ. ನಾನು ಅದನ್ನು ಕೇಳಲಾರೆ, ನನ್ನಿಂದ ಕೇಳುವುದಕ್ಕೆ ಸಾಧ್ಯ ಇಲ್ಲ. ದುರಂಧರರು, ಸುರಧೀರರು ನೀವು, ಸುರಪಾಠಿಗಳು ಎನ್ನುವುದು ಲೋಕವೇ ತಿಳಿದಿದೆ. ಅಂತಹ ಖ್ಯಾತಿವೆತ್ತಂತಹ ದೇವತೆಗಳು ನೀವು ಸೋತಿದ್ದೀರಿ ಎಂದರೆ ನನಗೆ ಸಹಿಸುವುದಕ್ಕೂ ಸಾಧ್ಯ ಇಲ್ಲ. ಮಾತ್ರವಲ್ಲ, ನಾನು ಇದನ್ನು ಕೇಳಿ ಸುಮಗೆ ಇರುವವನು ಅಲ್ಲ. ಇಷ್ಟನ್ನು ಕೇಳಿ
ಮುಖವನ್ನು ತೋರಿಸುವೀರೆ ದೇವೇಂದ್ರ ಎಂತಹ ಕೀರ್ತಿ ಸಂಪನ್ನನೇನು ಈ ಮುಖವನ್ನು ಹೊತ್ತು ಶಚಿಯ ಬಳಿಗೆ ಹಾಕುತ್ತೀಯ ಕೂಡುದು ಅಲ್ಲಿ ಸೋಲಾಗಲಿ ನನ್ನ ಭರವಸೆಯನ್ನು ನೀವು ಕೇಳಿ ಆದರೂ ಕೂಡ ನೀವು ಧೈರ್ಯವಂತರಾಗಬೇಕು ಸಂತೋಷಚಿತ್ತರಾಗಬೇಕು ಮಡದಿಯರಿಗೆ ತಂದಿದಾನವನ್ನು ಸೋಲಿಸುವುದು ನನಗೂ ಹೇಳಿಸಿದ್ದಲ್ಲ ಸಂತೋಷದಿಂದಲೇ ನೀವು ಹೋಗುವಾಗ ನಿಮ್ಮ ಮಡದಿಯರು ನಿಮ್ಮನ್ನು ಸ್ವಾಗತಿಸಬೇಕು ಅಂತಹ ಸಮಮನಸ್ಕರಾಗಿ ನೀವು ಹೋಗಬೇಕೆನ್ನುವುದೇ ಆಸೆ ಆದರೆ ನನ್ನ ಪೂರಿ ಪಂಥಯ ನನ್ನಪ್ಪನನ್ನ ನಾನು ಕಡೆ ನಡೆಸಿದವ ಹುಟ್ಟಿದ ಕ್ಷಣವೇ ಬಿಳುತ್ತಾಡಿ ಹೋದ ಈಶ್ವರ ಇರುವೆಯಾಗಿ ಬಿದಿರ ಮಳೆಯಲ್ಲಿ ಸೇರಿಕೊಂಡ ಅರುಣ ಕೈಕಾಲಗಳನ್ನ ಕಳೆದುಕೊಂಡ ಬೃಹಸ್ಪತಿಯ ಕಂಠ ತಲೆಯುವಲ್ಲಿಯವರೆಗೆ ಬಿಟ್ಟಿತ್ತು ಇಲ್ಲಿಯೂ ನಾನು ಅದನ್ನೇ ತೋರಿಸ್ತೇನೆ ಯಾರು ನನಗೆ ಲೆಕ್ಕಕ್ಕೆಲ್ಲ ಇರುವುದು ತೋರಿಸಿಕೊಟ್ಟೇನು ಯಾವನು ನಿಮ್ಮ ಮುಂದೆ ತಲೆ ಎತ್ತಿ ನಡೆದನು ನೀವು ಬಯಸಿದಂತಹ ದಮಯಂತಿ ಮದುವೆಯಾದ ಅಂತಹ ದಳನನ್ನು ಪರರಿಂದ ಸೇವೆ ಮಾಡಿಸ್ತೇನೆ ಆ ಸತಿಪತಿಯನ್ನು ಕೂಡಿಸ್ತೇನೆ ಮಾತ್ರವಲ್ಲ ಇನ್ನಿಲ್ಲದ ಕೈಗಳಿಂದ ಬೇಡುವಂತಹ ದುಸ್ಥಿತಿಯನ್ನು ನಾನು ಅವರಿಗೆ ತಂದೊಡ್ಡುತ್ತೇನೆ ಕಾಡಾಡಿಗಳಾಗಿ ತಿರುಗಿ ಇನ್ನಿಲ್ಲದವರಿಂದ ಬೇಡಿ ಅವರು ಕೊಟ್ಟದ್ದನ್ನು ತಿಂದು ಅವರ ಚೀಟು ಇವರಂತಹ ನಿಕೃಷ್ಟ ವಾಕ್ಯಗಳನ್ನು ಕೇಳಿ ಜೀವನವನ್ನು ಕಳೆಯುವ ಹಾಗೆ ನಾನು ಮಾಡಲಿಲ್ಲ ನಾನು ಕಲಿಯಲ್ಲ ಆತನ ಮೆಚ್ಚುಗೆಗೆ ಒಳಪಟ್ಟಂತ ನಾವು ವರನಾದು ನೀಡಿದ್ದೇವೆ ಏನೆಂದು ದೇವಲೋಕದ ಸಂಪತ್ತಿಗಿಂತ ಇಮ್ಮಡಿ ಸಂಪತ್ತು ನಿನಗೆ ಸಿಗಲಿ ಮಾತ್ರವಲ್ಲ ನೀರು ಅಗ್ನಿ ಇಲ್ಲದೆ ಅಡುಗೆ ಮಾಡುವಂತಹ ಯೋಗ್ಯತೆ ನಿನಗೆ ಬರಲಿ ವಾಯು ವೇಗದಿಂದ ರಥವನ್ನು ಓಡಿಸುವಂತಹ ಯೋಗ್ಯತೆ ನಿನಗೆ ಬರಲಿ ಅಂತ ನಾವು ಅನುಗ್ರಹವನ್ನು ಸಿಕ್ಕುದಿಲ್ಲ ಅಂತ ಗೊತ್ತಿತ್ತು ನಿಮ್ಮ ಬುದ್ಧಿ ಸಿಕ್ಕುದಿಲ್ಲ ಅಂತ ಗೊತ್ತುಂಟು ಆದರೂ ಅನುಗ್ರಹ ಸೋತರು ನಾವು ದೊಡ್ಡವರು ನಳನಿಗಿತ್ತಲ್ಲ ಬೇಕು ಬೇಕು ನಿಮ್ಮಂತವರಿಗೆ ಬೇಕದು ಯಾಕೆ ಹೋಗಬೇಕಲ್ಲ ನಾವು ನಳನಿಗೆ ಅದನ್ನು ಕೊಟ್ಟಿದ್ದೇವೆ ಅಂತ ಹೇಳಬೇಕಲ್ಲ ಹೇಳಿಕೊಂಡು ಬರುವುದಕ್ಕಾದರೂ ಆಗುತ್ತದೆ ಪ್ರಚಾರಕ್ಕೆ ಆಗ್ಲಿ ದೊಡ್ಡದಲ್ಲ ಬೇಸರಿಸಬೇಡಿ ರಥವನ್ನು ಏರಿದ್ರೆ ಆ ವಾಯುವೇಗವನ್ನು ಮೀರಿ ಹೋಗುವುದು ಸಂಪತ್ತಿನಲ್ಲೇ ಇದ್ರೆ ಅದು ದೇವೇಂದ್ರನ ಸಂಪತ್ತನ್ನು ಮಿಗಿಸುವುದು ಯಾರು ಹೆದರಬೇಕಾಗಿ ಅವನಿಗೆ ಸಂಪತ್ತು ಇಲ್ಲದ ಹಾಗೆಯೇ ಮಾಡ್ತೇನೆ ಅವನಿಗೆ ರಥವನ್ನು ಯಾರಿ ಹೊರಡುವ ಅನುಕೂಲವನ್ನೇ ತಪ್ಪಿಸ್ತೇನೆ ಮಾತ್ರವಲ್ಲ ಬೆಂಕಿ ಹಾಗೂ ಅಖನೆ ಬೆಂಕಿ ಮತ್ತು ವರುಣ ಇತ್ಯಾದಿಗಳಿಂದ ವಂಚಿತನಾಗುವ ಹಾಗೆಯೇ ಮಾಡ್ತೇನೆ ಮತ್ತೆ ಅವನಿಗೆ ಯಾವ ಸಹಕಾರವೂ ಇಲ್ಲ ನೀವು ಕೊಟ್ಟಂತಹ ವರ ಆ ಗಳಿಗೆಯಲ್ಲಿ ನಿಷ್ಪ್ರಯೋಜಕವಾಗುವಂತೆಯೇ ಮಾಡಿ ಅವನಿಂದ ಏನು ಆಗದು ಶನಿ ಮಹಿಮೆಯನ್ನು ತೋರಿಸಿಯೇ ಸಿದ್ಧ ಆ ಸಂತೋಷದ ಕ್ಷಣಗಳನ್ನು ನೋಡುವುದಕ್ಕೆ ನೀವು ಆರಸದಲ್ಲಿ ನಿಂತು ನೋಡಬೇಕು ಹೇಗೆ ಸಮಾಧಾನವಾ ನೀವು ದೇವಲೋಕಕ್ಕೆ ಹೋಗಿ ನಾನು ನಿಷೇಧಕ್ಕೆ ಹೋಗುತ್ತೇನೆ
ನಳನನ್ನು ಈ ಬಾರಿ ಮಾತ್ರ ಕ್ಷಮಿಸಲಾರೆ, ಕ್ಷಮಿಸುವ ಗುಣವನ್ನು ಹೊಂದಲಾರೆ. ಯಾಕೆ? ಅವ ಮಾಡಿದ್ದು ನರರಿಗಲ್ಲ, ದೇವತೆಗಳಿಗೆ ಮಾಡಿದಂತಹ ಮೋಸ. ಯಾವಾಗ ದೇವತೆಗಳು ತಲೆ ತಗ್ಗಿಸುವ ಹಾಗೆ ಮಾಡಿದರೋ ಅಂಥವರನ್ನು ತಲೆ ಎತ್ತುವುದಕ್ಕೆ ಬಿಡು, ನಾನು ಬಿಟ್ಟೇನೋ ಹೇಳಿ ಶಿವನಿಗೆ ಜಯಿಸಿದರು ಬಿಡೇನು. ಇವ ಎಲ್ಲಿ ಬರ್ತಾನೆ, ಹೇಗೆ ಬರ್ತಾನೆ ಎನ್ನುವ ಹಾಗೆಯೇ ನೋಡಬೇಕು. ಅವನ ವಿಷಯವನ್ನು ತಿಳಿಯುವುದಕ್ಕಾಗಿ ಕಾಲವನ್ನು ಕಾಯ್ತಾ ಇರ್ತೇನೆ. ಚಕ್ರವರ್ತಿಗಳಲ್ಲಿ ಶ್ರೇಷ್ಠ ನಳ ಈ ಬಿರುದನ್ನು ಪಡೆಯಬೇಕು ಎಂದಾದರೆ ಪೂರ್ವಜನ್ಮದ ಸುಕೃತವೇ ಇರಬಹುದು. ತ್ರೈಲೋಕದಲ್ಲಿಯೂ ಚಕ್ರವರ್ತಿಯಾಗಿ ಮೆರೆಯಬೇಕು ಎಂದಾದರೆ ಪೂರ್ವದಲ್ಲಿ ಯಾರೂ ಇಂತಹ ಘಟನೆಯನ್ನು ಗೈದವರಿಲ್ಲ. ಇದು ದೈವಾನುಗ್ರಹವೇ ಇರಬಹುದು. ಹಾಗೆಂತ ವಿವಾಹ ಆದ ಮೇಲೆ ನಮ್ಮ ಜೀವನವೇ ಬದಲಾಗಿ ಹೋಯಿತಲ್ಲ. ಭೀಮಕರಾಯನ ಸುಕುಮಾರಿಯಾದಂತಹ ದಮಯಂತಿ ನನ್ನ ಕರಗ್ರಹಣ ಮಾಡಿದ ನಂತರ ಈ ನಿಷಧ ದೇಶದ ಭಾಗ್ಯವೇ ವಿಪರೀತವಾಗಿ ಹೋಯಿತು. ಅಷ್ಟ ಸೌಭಾಗ್ಯದಿಂದ ತುಂಬಿ ತುಳುಕುತ್ತಾ ಇದೆ ನಮ್ಮ ಈ ನಿಷಧ. ಸಂತಾನ ಪ್ರಾಪ್ತಿಯು ದೈವಾನುಗ್ರಹದ ಮೂಲಕವಾಯಿತು. ಚಂದ್ರಸೇನ ಎಂಬ ಮಗನು, ಚಂದ್ರಾನನೆ ಎಂಬ ಮಗಳನ್ನು ನಾನು ಪಡೆದೆ. ಸುಖ ಸಂಸಾರ ಸಂತೋಷದಿಂದ ಸಾಗುತ್ತಾ ಇದೆ. ನಿನ್ನೆಯ ದಿನ ನಮ್ಮ ಗಿರಿಜನರು ಬಂದು ಹೇಳಿದರು, ವರ್ಷವೂ ಹೋಗುವಂತಹ ಮೃಗಬೇಟೆ, ಇಂದು ಹಾವಳಿ ಅಧಿಕವಾಗಿದೆ, ಒಮ್ಮೆ ಬೇಟೆಯಾಡಿದ್ರೆ ಹೇಗೆ ಎಂದು. ಈ ದಿನ ವಿಶ್ರಾಂತಿಯಲ್ಲಿದ್ದೇನೆ, ಅವರಿಗೆ ಆಜ್ಞೆ ಮಾಡಿದ್ದೇನೆ. ಆಳುಗಳನ್ನೆಲ್ಲ ಕೂಡಿಕೊಂಡು ಮೃಗಬೇಟೆಯ ಕಡೆಗೆ ಹೋಗಿದೆ. ನಾನೇ ಸೋತು ಹೋಗುವ ಹೇಗೆ ಪಂಚಗಳಾಡಿ ಈ ಶನಿಯ ಸೋತ್ರ ಇನ್ನು ಬಾಕಿದವರ ಕಥೆ ಅಂತದ್ದು. ಸತ್ಯ ಧರ್ಮ ನ್ಯಾಯ ನಿಷ್ಠೆಯಲ್ಲಿ ತಾನು ಎತ್ತಿದ ಕೈ ಅಧರ್ಮವನ್ನು ಮೀರಿ ನಿಲ್ಲುವವನಲ್ಲ, ಧರ್ಮವನ್ನೇ ಆಚರಿಸುವವನು ಎನ್ನುವುದನ್ನು ಅನುಷ್ಠಾನದ ಮೂಲಕವಾಗಿಯೇ ತೋರಿಸಿಕೊಟ್ಟಿದ್ದಾರೆ. ಒಂದೆರಡು ವರ್ಷವಲ್ಲ, 7 ವರ್ಷಗಳ ಕಾಲ ಇವನನ್ನು ಎಡೆ ಬಿಡದೆ ಕಾದು ಕುಳಿತೆ. ನಾಳೆ ಕಾಲದಲ್ಲಿ ಒಂದು ಲವಲೇಶವಾದರೂ ತಪ್ಪು ಸಿಗದೇ ಇದ್ದ ಕಾರಣ ಇನ್ನು ಇಲ್ಲ ಇಲ್ಲ ಇನ್ನು ಶೀಘ್ರದಲ್ಲಿ ಅವ ಸಿಕ್ಕಿ ಬೀಳುತ್ತಾನೆ. ನನ್ನ ಪ್ರಭಾವವನ್ನು ಬೀರುತ್ತೇನೆ. ಎಲ್ಲಿ ಹೋಗುತ್ತಾನೆ ಸಿಕ್ಕಿ ಬೀಳದೆ ನೋಡ್ತೇನೆ ಹೊರಗಡೆ. ಬೇಟೆಯಾಡಲಿಕ್ಕೆ ಹೋದವರು ತಾವು, ನಿಮ್ಮ ನಿರೀಕ್ಷೆಯಲ್ಲಿ ಇದ್ದವಳು ನಾನು. ಸ್ವಾಮಿ, ಏನಿದು ಆಯಾಸ? ಆಯಾಸ ಬಿಸಿಲಿಗೆ ಹೋದದಲ್ವ? ಹೌದು. ಉತ್ಸಾಹದಿಂದ ಮೃಗಬೇಟೆಯನ್ನಾಡಿದೆ. ನನ್ನನ್ನೇ ಮರೆತು ಆ ಬೇಟೆಯಲ್ಲಿ ತೊಡಗಿಕೊಂಡೆ. ಪ್ರಜೆಗಳಿಗೆ ಸಂತೋಷವಾಯಿತು. ಏನೋ ಮೈಯಲ್ಲಿ ಒಂದು ಜಾಡ್ಯತೆ ಆರಂಭವಾಗಿದೆ. ಸ್ವಲ್ಪ ವಿಶ್ರಾಂತಿ ಪಡೆಯಿದೆ. ಆಯಾಸವಾಗಿದೆ. ಸ್ವಲ್ಪ ನಿದ್ದೆ ಮಾಡ್ತೇನೆ ನಾನು. ನೋಡಿ, ಹೊತ್ತು ಮುಳುಗುತ್ತಾ ಬಂತು. ಸೂರ್ಯದೇವ ಅಸ್ತಂಗತನಾಗಿ ಹೋಗುವಂತ ಹೊತ್ತು. ಈ ವೇಳೆಯಲ್ಲಿ ನೀವು ಮಲಗುವುದೇ? ಆಯಾಸ ನಿವಾರಣೆಗೆ ವೇಳೆಯನ್ನು ಗಮನಿಸುವುದಲ್ಲ. ಈ ಹಿಂದೆ ಇಂಥ ಒಂದು ಸ್ಥಿತಿಗೆ ನಾನು ಬರಲಿಲ್ಲ. ಇವತ್ತೇನೋ ಮಲಗಬೇಕು ಅಂತ ಅನ್ನಿಸ್ತೇನೆ. ನಾನು ಮಾತ್ರ ಬೇಗ ಎಪ್ಪಿಸಬೇಕು. ಖಂಡಿತ ಸ್ವಾಮಿ. ಸಂಧ್ಯಾ ವಂದನೆ ಮಾಡಬೇಕು ನೀವು. ಸಂಧ್ಯಾ ವಂದನೆಗೆ ಸ್ವಾಮಿ ಒಂದು ಗಳಿಗೆ ಮೊದಲೇ ಎಬ್ಬಿಸು. ಹೇಳ್ತೀರಲ್ಲ, ಯಾವತ್ತೂ ಅದಕ್ಕೆ ಲೋಪ ಬರಬಾರದು. ನಮ್ಮ ಜೀವನದಲ್ಲಿ ನಡೆದುಕೊಂಡು ಬಂದಂತಹ ಪದ್ಧತಿ ಯಾವತ್ತೂ ಒಳ್ಳೆಯ ರೀತಿಯಲ್ಲೇ ನಡೆಯಬೇಕು. ಸರಿ, ನೋಡೋಣ. ಆಯ್ತು. ನಾನು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ. ಶ್ರೀಹರಿ, ಎಲ್ಲ ವಿಚಿತ್ರವಿದು. ಯಾವತ್ತೂ ಇವರ ಕೈ ಹಿಡಿದನು, ಆಮೇಲೆ ನನ್ನ ಜೀವನವೇ ಪಾವನವಾಯಿತು. ಯಾವುದೇ ಕೊರತೆ ಎಂಬುದಿಲ್ಲ. ಸರಿ, ನನ್ನ ಜೀವನದಲ್ಲಿ ಅಷ್ಟು ವರ್ಷಗಳ ಕಾಲ ಮದುವೆ ಇಲ್ಲದೆ ನಾನು ಬಾಳ ಬದುಕಬೇಕೆನ್ನುವ ಹಂಬಲಕ್ಕಾಗಿ ಎಷ್ಟೋ ದಿವಸದ ಬೇಸರವನ್ನು ಪಟ್ಟವಳು ನಾನು. ಕೇವಲ ಭಾವಚಿತ್ರವನ್ನು ನೋಡಿ ನನಗೆ ಗಂಡನಾಗುವುದಾದರೆ ಇವರೇ ಬೇಕೆನ್ನುವ ಕಾರಣಕ್ಕಾಗಿ ಭಗವಂತನ ನಾನು ಪ್ರಾರ್ಥನೆಯನ್ನು ಮಾಡಿದೆ. ಎಷ್ಟು ಕಷ್ಟವನ್ನು ಪಟ್ಟೆ. ಕೊನೆಗಾದ್ರೂ ನೆಮ್ಮದಿಯ ಜೀವನ ನನಗೆ ಸಿಕ್ಕಿತು. ನೋಡಿ, ಹೊತ್ತ ವಲ್ಲಭ, ಕಾಣೇಶ್ವರ, ಕಾಂತ, ಹೇಳಿ ಸ್ವಾಮಿ, ಹೇಳಿ. ಪ್ರಾಣ ಕಾಂತ ಕಮಲ ಕಾಂತ,
ವಲ್ಲಭ ಇದು ಹೊತ್ತು ಮೀರುತ್ತಾ ಬಂತು. ಹೇಳಿ ಸ್ವಾಮಿ, ಏನ್ ನೋಡ ಮುಸ್ಸಂಜೆ ಸೂರ್ಯ ಅಸ್ತಂಗನಾಗಿದ್ದಾನೆ. ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ವಾ? ಎಷ್ಟು ಸಾರಿ ಎಪ್ಪಿಸು ಅಂತ ಹೇಳಿಲ್ವ ನಾನು ಕತ್ತೆ ಕೆಲಸ ಸ್ವಾಮಿಗೆ ಗೊತ್ತಾಗಲೇ ಇಲ್ಲ. ಹೋಗು ತಂದಿಗೆಯಲ್ಲಿ ನೀರುತ್ತಾ ಅಯ್ಯೋ ಷಟ್ಚಕ್ರವರ್ತಿಗಳಲ್ಲಿ ಒಬ್ಬನಾಗಿ ಮೆರೆದವರು ತಾವು. ಮತ್ತೊಬ್ಬರು ನಿಮಗೆ ನೀತಿ ಹೇಳಬೇಕಂತಿಲ್ಲ. ಯಾಕೆ? ನೀತಿ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ತಾವು. ಹೋಗಿ ಹೋಗಿ ನೀವಿಂತ ಕೆಲಸವನ್ನು ಮಾಡುವುದೇ ಸ್ವಾಮಿ. ಏನಾಯ್ತು ವಲ್ಲಭ? ನೀರು ತಾ ಅಂತ ಹೇಳಿದವರು ತಾವು. ಕೊಟ್ಟೆ ಪಾದವನ್ನು ತೊಳೆಯುತ್ತೇನೆ ನಾನು ಭಾವಿಸಿದೆ. ಮುಂದೆ ಮಾತ್ರ ತೊಳೆದಿದ್ದೀನಿ. ಹಿಂಭಾಗಕ್ಕೆ ನೀರು ಹಾಕಲೇ ಇಲ್ಲ. ಕಾಂತ, ಹಿಂಭಾಗಕ್ಕೆ ನೀರು ಹಾಕದಿದ್ದರೆ ಬಲ್ಲವರು ಆಡಿದ ಮಾತನ್ನು ಕೇಳಿದ್ದೇನೆ. ಏನು? ಗ್ರಹಚಾರ ಕೆಟ್ಟು ಹೋಗುತ್ತದೆ, ಶನಿ ಹಿಡಿಯುತ್ತನ್ನು ಮಾತಿದೆ ಸ್ವಾಮಿ. ಬಿಡುವ, ಕಾಲನ್ನು ತೊಳೆದಿದ್ದೀರಿ, ಅದರಿಂದಲೇ ನೀರನ್ನು ಕುಡಿಯುತ್ತಾ ಇದ್ದೆ. ಆ ನೀರನ್ನು ಮಳೆಯಾರಿಕೆ ಆಯ್ತಲ್ಲ ವಲ್ಲಭ. ಯಾವ ಕಾರಣಕ್ಕೂ ಯಾರೇ ಕಷ್ಟದಲ್ಲಿರಲಿ, ಯಾವುದೇ ಸಂಕಟದಲ್ಲಿರಲಿ, ಕಾಲು ತೊಳೆದಂತಹ ನೀರನ್ನು ಯಾವ ಕಾರಣಕ್ಕೂ ಕುಡಿಯಬಾರದಂತೆ ಶನಿ ಹಿಡಿಯುತ್ತಾನಂತೆ. ಗ್ರಹಚಾರ ಕೆಟ್ಟು ಮಾಡುವಂತ ಕೆಲಸ ಇದೆ. ಏನಾಗಿದೆ ಸ್ವಾಮಿ? ವಲ್ಲಭ, ಯಾಕೋ ಏನು ಇಂದಿನ ದಿವಸವೇ ನಿಮಗೆ ಸರಿಯಿಲ್ಲೋ ಏನು? ಇಲ್ಲದ್ರೆ ಇಂತಹ ವೈಪರೀತ್ಯ ನಿಮ್ಮ ಜೀವನದಲ್ಲಿ ಇಷ್ಟವರೆಗೆ ಕಂಡೋಳು ನಮ್ಮ ಸಂಧ್ಯಾ ವಂದನೆ ಇಂದು ಬದಲಾಗಿ ಹೋಯಿತು. ಜೀವನದ ಪದ್ಧತಿ ಏನೋ ಅನಾಹುತ ಆಗುತ್ತಾ ಇದೆ ಎಂಬುದಕ್ಕೆ ಇದೇ ಸೂಚನೆ ಇರಬಹುದೋ ಗೊತ್ತಿಲ್ಲ. ಇಲ್ಲದಿದ್ರೆ ನಾನು ಶುಚಿರ್ಭೂತನಾಗಿಯೇ ಸಂಧ್ಯಾ ವಂದನೆ ತೊಡಗಬೇಕಾದವ ನಿದ್ದೆಗೆ ತೊಡಗಿದ್ದೇನೆ ಅಂದ್ರೆ ಅರ್ಥ ಏನು? ನಿಜ ಸ್ವಾಮಿ. ಆದ ತೊಳೆದ ಈ ಜಲವನ್ನು ನಾನು ಕುಡಿದು ಬಿಟ್ಟೆ. ಹೌದು, ನಿದ್ದೆ ಬರ್ತಾ ಉಂಟೆ, ಆಲಸ್ಯ ಅಧಿಕವಾಗಿದೆ. ಎಂತಹ ಕೆಲಸ! ಎರಡು ಕೈಗಳಿಂದ ತಲೆಯನ್ನು ತುರಿಸ್ತಾ ಇದ್ದೀರಿ ಸ್ವಾಮಿ. ಯಾವ ಕಾರಣಕ್ಕೂ ತಲೆ ತುರಿಕೆ ಬಂದ್ರೆ ಒಂದು ಕೈಯಿಂದ ತುರಿಸಬೇಕಂತೆ, ಎರಡು ಕೈಯನ್ನು ಉಪಯೋಗ ಮಾಡಬಾರದು. ಹಾಗೆ ಮಾಡಿದ್ರೆ ಶನಿ ಕಾಟ ಹೆಚ್ಚಾಗುತ್ತದೆ. ಶನಿ ಹಿಡಿಯುತ್ತಿದ್ದ ಲೋಕದ ಮಾತು ಲೋಕದಲ್ಲಿ ಇರಬಹುದು. ನಾನು ಯಾರು? ನಳ ಚಕ್ರವರ್ತಿ. ನಿಜ. ಷಟ್ಚಕ್ರವರ್ತಿ. ಮೂರು ಲೋಕದಲ್ಲಿಯೂ ಚಕ್ರವರ್ತಿ ಎಂದು ಬಿರುದನ್ನು ಪಡೆದವ. ಹೌದು. ಶನಿ ಹತ್ತಿರ ಬಂದನು. ನಮ್ಮ ಮನೆ ಬಾಗಿಲು ಅವನಿಗೆ ಗೊತ್ತಾದೀತ. ಶನಿ ನೀನು ಭಕ್ತಿ ಗಮನಿಸಿ. ಎಲ್ಲಿ ಹೋಗುತ್ತಾನೆ ಸಿಕ್ಕದೆ. ತಪ್ಪು ಮಾಡಿದವ ಸಿಗಲೇಬೇಕು. ತಾನು ಸರಿಯನ್ನ ಎಸಗುತ್ತಿದ್ದೇನೆ ಎನ್ನುವ ಹಾಗೆ ಅವನ ಮನಸ್ಸಿನಲ್ಲಿರಬಹುದು. ಇಲ್ಲದೆ ಇದ್ರೆ ಯಾರಾದ್ರೂ ನಿಂತುಕೊಂಡು ನೀರು ಕುಡಿಯೋ ಕ್ರಮ ಉಂಟ? ನೀರಲ್ಲ, ಯಾವುದನ್ನೋ ನಿಂತುಕೊಂಡು ಕುಡಿಯುವ. ಕುಡಿದ್ದೇ ಸ್ವೀಕರಿಸಬೇಕು. ಆದ್ರೆ ಇವ ಮಾಡಿದ್ದೇನು? ಹಿಂಗಾಲುಗಳನ್ನು ತೊಳೆಯದೆ ಕಾಲುಗಳನ್ನೇ ತೊಳೆದಂತಹ ನೀರನ್ನೇ ಕುಡಿದು ಎರಡು ಕೈಗಳಿಂದ ತಲೆಯನ್ನು ಕೇಳಿಕೊಂಡು ಇನ್ನಿಲ್ಲದ ಸಂತೋಷವನ್ನು ಅನುಭವಿಸಿದ. ಇವನಿಗೆ ಸಂತೋಷ ಅವನೇ ಅನುಭವಿಸಿದ್ದಲ್ಲ, ನಾನು ಅನುಗ್ರಹಿಸಿ ಇಲ್ಲಿಗೆ ಅವನನ್ನು ನಾನು ಹಿಡಿದಾಗಿ ಆಗಿ ಹೋಗಿ ಮಾತ್ರ
ಮಾತ್ರವಲ್ಲ, ಇವರು ಇಬ್ಬರನ್ನ ಕಾಡಾಡಿಗಳನ್ನಾಗಿಸ್ತೇನೆ, ಒಬ್ಬರನ್ನೊಬ್ಬರು ಬೇರೆಯಾಗುವ ಹಾಗೆ ಮಾಡ್ತೇನೆ. ಆದ್ರೆ ಈ ರೂಪದಿಂದಲ್ಲ. ಇವರಿಗೊಬ್ಬ ತಮ್ಮ ಇದ್ದಾನೆ ನಳನಿಗೆ, ಪುಷ್ಕರ. ಒಳ್ಳೆ ಪುಷ್ಕರ, ಪುಷ್ಕರ ಅಲ್ಲವ, ಪುಷ್ಕರ, ದುಷ್ಟ ಪುಷ್ಕರ. ಇವರನ್ನು ನಾಡಿನಿಂದ ಹೊರಗಟ್ಟುವುದಕ್ಕೆ ಅವರನ್ನೇ ಚಾಲವಾಗಿಸಬೇಕು. ಆದ್ದರಿಂದ ವಿಶೇಷವಾದಂತಹ ಬ್ರಾಹ್ಮಣ ರೂಪನಾಗಿ ನಾನು ಪುಷ್ಕರನ ಬಳಿ ಸಾರ್ತೇನೆ. ಈಗ ಇದ್ದದ್ಯಾರು? ನಿಮಗೆ ಕೆಲಸ ಇಲ್ವಾ? ಪ್ರಾಯ ಮಾಡಿ ಬರೀರಿ. ಆಗ ಬರೀರಿಲ್ವಾ? ಈಗ ಯಾಕೆ ಸುಮ್ಮನೆ ಕೊಡ್ತಾರೆ? ಬರೀರಿ. ನನ್ನ ಪ್ರವೇಶ ಆದ ಮೇಲೆ ಯಾರು ಇದು ಹೋಗುದಿಲ್ಲ. ಒಟ್ಟಿಗೆ ಬರ್ತೇನೆ. ಎಲ್ಲಿ? ಮನೆಗೆ ಬರ್ತೇನೆ. ಈಗ ನಾನು ಹೊರಟದ್ದು ಪುಷ್ಕರನಲ್ಲಿಗೆ. ನನ್ನಲ್ಲಿ ಅವರ ಆಟ ನಡೆದೀತ. ದೇವರಾಜಗಳಿಗೆ ಭರವಸೆ ಕೊಟ್ಟಿದ್ದೇನೆ. ನನ್ನ ಗಮನಕ್ಕೆ ಈ ವಿಷಯ ಬಂದ ಬಳಿಕ ನಾನು ಏನು ಅಂತ ತೋರಿಸಿಕೊಡ್ತೇನೆ ಅಂತೇಳಿ. ಈಗ ನೋಡುವವರಿಗೆ ನಾನೇ ಶನಿ ಅಂತ ಗೊತ್ತಾಗಿತ್ತ. ಬ್ರಾಹ್ಮಣ ವೇಷ ನನಗೆ ಯಾವ ವೇಷವಾಗ್ತದೆ ಎಲ್ಲ ಬಿಟ್ಟದ್ದು ನನಗೆ. ಯಾವುದು ಅಲ್ಲ ಈ ವಿಷಯ. ಈಗ ದೇವೇಂದ್ರನಿಗಳಿಗೆ ಯಾವುದು ಅಸಾಧ್ಯವ, ಅವರು ಬಿಟ್ಟ ವಿಷಯ ನನಗೆ. ಆದ್ದರಿಂದ ಧರಿಸಿದ್ದೇನೆ, ಪುಷ್ಕರದಲ್ಲಿ ಹೋಗ್ತೇನೆ. ಉತ್ತರ ವಿಷಯಕ್ಕೆ ಯಾರು ಕಳಿತೀರಿ? ಹಾಗೆ ಚಂದ್ರನು ಕೂಡ ಒಮ್ಮೆ ಸೂರ್ಯನಂತೆ ಕಂಗೊಳಿಸ್ತಾನಂತೆ. ಅದೇ ರೀತಿಯಾಗಿ ಉತ್ತರ ನಿಷೇಧದಲ್ಲಿ ಚಂದ್ರನ ಹಾಗೆ ಈ ಪುಷ್ಕರ ಕಂಗೊಳಿಸ್ತಾನೆ ಎಂಬುದಾಗಿ ನಮ್ಮವರೆಲ್ಲ ಹೇಳುವಂತಹ ಮಾತಾಗಿದೆ. ಹಾಗಾದ್ರೆ ಸೂರ್ಯನ ಹಾಗೆ ಕಂಗೊಳಿಸುವವರು ಯಾರು? ನನ್ನಣ್ಣ ನಳಚಕ್ರವರ್ತಿ ಧರ್ಮವೇ ಮೂರ್ತಿಯಾಗಿ ಈ ಭೂಮಿಗೆ ಇಳಿದಿದೆ ಎಂಬುದಾಗಿ ನಮ್ಮವರನ್ನ ಹೇಳುತ್ತಾ ಇದ್ದಾರೆ. ಸತ್ಯಾತ್ಮ ಧರ್ಮಿಷ್ಠ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಹೀಗೆ ಮಾಡಬೇಕೆಂಬುದಾಗಿ
ಅವನ ಮಾರ್ಗದರ್ಶನಂತೆ ನಡೀತಾ ಇದ್ದಾರೆ. ಮಾತ್ರವಲ್ಲ, ಈ ಉತ್ತರ ನಿಷಾದವನ್ನು ಈ ರೀತಿ ಆಳುವುದಕ್ಕೆ ಕಾರಣ ನನ್ನ ಅಣ್ಣನ ಮಾರ್ಗದರ್ಶನ ಆಗಿದೆ. ಅಣ್ಣ ತಮ್ಮಂದಿರೆಂಬುದಾಗಿ ಹೇಗೆ ಪ್ರಪಂಚದಲ್ಲಿ ಇರಬೇಕೆಂಬುದಾಗಿ ತೋರಿಸಿಕೊಟ್ಟವರು. ಮರವನ್ನು ಬಿಟ್ಟು ನೆರಳು ಹೇಗಿರುತ್ತೇವೋ ಅದೇ ರೀತಿ ಅಣ್ಣನನ್ನು ಬಿಟ್ಟು ನಾನು ಇರುವವನಲ್ಲ. ಅಣ್ಣ ಯಾವ ರೀತಿ ನಡೀತಾನೋ ಅದೇ ರೀತಿ ನಡೀತಾನೆ ಎಂಬಂತ ಸಂತೋಷದ ವಿಚಾರವನ್ನು ಹೇಳುತ್ತೇವೆ. ಜೊತೆಗೆ ಯಾರಲ್ಲಿ ನನ್ನನ್ನು ಕಾಯ್ತಾ ಇದ್ದಂತೆ ಬನ್ನಿ ನೋಡು. ನಗೋದಕ್ಕೆ ಪ್ರಾರಂಭವಾಗಿದೆ. 7-8 ಹಾಗಂತ ನಡೆಯುವಾಗ ಹಾಗೆ ಆಗ್ತಾ ಇದೆ. 15 ಹೌದು. ಆದ್ರೂ ಬ್ರಾಹ್ಮಣನ್ನ ಬರುತ್ತಾವು ಪೂಜೆ ಆದ್ರೂ ಅಲ್ಲ ಸರಿ. ಬ್ರಾಹ್ಮಣ ಪೂಜೆ ಆಧಾರ ಬ್ರಾಹ್ಮಣ ಆಧಾರ ಸಂಶಯ ಇರುವುದಕ್ಕೆ ಕಾರಣ ಇದೆ. ಯಾಕೆ ನಿಮ್ಮನ್ನು ಹೇಳಿದೆ? ಸಭೆಗೆ ಪ್ರವೇಶ ಮಾಡುವಾಗ ಬ್ರಾಹ್ಮಣ ಒಬ್ಬ ಬರುವುದಕ್ಕೆ ಇಲ್ಲ. ಒಂಟಿ ಬ್ರಾಹ್ಮಣ ಬಂದ್ರೆ ಅಪಶಕುನ ಎಂಬುದಾಗಿದೆ. ಜೊತೆಗೆ ಯಾರು ಇಲ್ಲ, ತಾವೊಬ್ಬಳೇ ಇದ್ದೀರಿ. ನೀನು ಒಂಟಿ ಅಲ್ಲ? ಹೌದು. ನಾನು ಬ್ರಾಹ್ಮಣನ. ನೀನು ಒಬ್ಬನೇ ಇರುವುದು, ನಾನು ಒಬ್ಬನೇ. ನಾನು ಅರಸಾಲ್ಯ. ಹಾಗಂತ ನನ್ನ ಪ್ರಜಾವರ್ಗದವರಿದ್ದಾರೆ. ಈ ಜಾಗಕ್ಕೆ ಸಮ್ಮುಖ ಬರುವಾಗ ನೀವು ಒಬ್ಬರಾಗಿ ಬಂದಿದ್ದೀರಲ್ಲ, ಹಾಗಾಗಿ ಆಶ್ಚರ್ಯ. ನಿಮ್ಮನ್ನು ಕಾಣುವಾಗ ಯಾವುದೋ ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೀರಿ. ಮುಖ ನೋಡುವಾಗ ಅರ್ಥವಿಸಿಕೊಳ್ಳೋದಕ್ಕೆ ಸಾಧ್ಯ ಉಂಟು. ನಿಮ್ಮನ್ನು ಕಾಣುವಾಗ ಮದುವೆ ಆಗಿದೆ ಎಂಬುದಾಗಿ ಗೊತ್ತಾಗ್ತದೆ. ಮದುವೆ ಉಣ್ಣುವುದಕ್ಕೆ ಗತಿಯಿಲ್ಲದಾಗಿ ಬಂದಿರ ಅರಸನಲ್ಲಿ ಆಶ್ರಯ ಸಿಕ್ಕಿತು. ಆಮೇಲೆ ಜೀವನ ನಡೆಸಬಹುದು ಎಂಬಂತ ಉದ್ದೇಶದಿಂದ ನೇರವಾಗಿ ನೀವು ಇಲ್ಲಿಗೆ ಬಂದಿರ. ಅದಲ್ಲ, ಮಕ್ಕಳು ಮದುವೆ ಪ್ರಾಯಕ್ಕೆ ಬಂದಿರ್ಬೇಕು. ಮಗಳಿದ್ದಾಳ, ನಿನಗೆ ಬೇಕಾ? ನನಗೆ ಬೇಡ. ಪ್ರಾಯಕ್ಕೆ ಬಂದ ಮೇಲೆ ಮನೆಯಲ್ಲಿ ಕೊಡೋದಕ್ಕೆ ಬ್ರಾಹ್ಮಣರಿಗೆ ಕಷ್ಟ. ಯಾಕಂದ್ರೆ ಅವರು ಬಡವರು. ಏನಾದ್ರೂ ಆ ಭರಣವನ್ನು ಪಡೆಯುವುದಕ್ಕಾಗಿ ಬಂದಿರಾ? ವೆಚ್ಚ ಬೇಕೆ? ಏನು ಬೇಕು ಕೇಳಿ. ಏನು ಕೇಳಿದ್ರು ಕೊಡುವುದಕ್ಕೆ ನಾನು ಸಮರ್ಥನಾಗಿದ್ದೇನೆ. ಬ್ರಾಹ್ಮಣ ವೇಷಧಾರಿಯನ್ನು ಕಂಡ್ರು ಕೂಡ ನಾವು ಬಡ್ಡ ಬಿಡ್ತೇವೆ. ಬೇಕು ಆ ಸ್ವಭಾವ ಗುಣ ಎಲ್ಲರಿಗೂ. ಕಣ್ಣಿಗೆ ಕಾಣುವ ದೇವರೇ ಆರಂಭವಾಗಿ ಕೇಳುವ ಪುರುಷರನು ಮತ್ತೆ ಗೌರವಕ್ಕವರು. ಹಾಗಾಗಿ ನಮ್ಮ ಒಂದಾನೆ. ಯಾರೋ ಬ್ರಾಹ್ಮಣರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರ, ಅವರ ಆಯುಷ್ಯ ವೃದ್ಧಿ ಆಗ್ತದೆ. ಹೌದು. ಸಂಪತ್ತು ವೃದ್ಧಿ ಆಗ್ತದೆ. ಹೌದು. ಸಮಾಜದಲ್ಲಿ ಗೌರವ ಸಿಗ್ತದೆ ಖಂಡಿತ ಎಂಬುದನ್ನು ನಿನ್ನನ್ನು ನೋಡಿ ಉಳಿದವರು ಕಲಿಯಬೇಕು. ನಮ್ಮ ನಾಡಿನ ಪ್ರಜಾವರ್ಗದವರನ್ನು ನೋಡುವಾಗಲೇ ಗೊತ್ತಾಗ್ತದೆ. ಅದು ಬೇಕಾ ಇದು ಬೇಕಾ, ಮಗಳಿಗೆ ಪ್ರಾಯ ಬಂದಿದೆ. ನನ್ನ ದೌರ್ಭಾಗ ಅದು ಯಾವುದು ಇಲ್ಲದವನಾಗಿ ನಿನಗೆ ನಾನು ಒಂಟಿ ಬ್ರಾಹ್ಮಣನಾಗಿ ಕಾಣ್ತೇನೆ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನೋ ಉದ್ದೇಶ ಇಟ್ಟಿದ್ದೀರಿ. ಏನು ಓಡಿಸಿಕೊಂಡು ನನಗೆ ಒಂದು ಚಾಟ ಬ್ರಾಹ್ಮಣರ ತಮರೆ ಈಗ ಕೂಡ ನಿಮಗೆ ಚಟವ.
ಗೊತ್ತಾಯ್ತು. ಇದು ಬೇರೆ ಒಂದು ಛತ. ಅದನ್ನು ಆಟದ ಛತ ಉಂಟಾ? ಇನ್ನು ನೀವು ಯಾಕೆ ಮನೆಯ ಕುತ್ಕೊಳ್ಳಿಗೆ ಮಾಡಿಸೋದಿಲ್ಲ? ಆಟಕ್ಕೆ ಹೋಗುವ ಹೇಳಿದ್ದದೆ ಎಂತ ಆಟ? ಯಾವ ಆಟ? ಆಡುವ ಆಟ. ಮತ್ತೆ ನೋಡುವ. ಈಗ ನಿಮಗೆ ಹುಚ್ಚಿ ಯಾವುದು? ನೋಡು, ಆಟ ನೋಡು ಬೇಕು. ನಿಮ್ಮಂತವರು ಇನ್ನೂ ಕೂಡ ಬೆಳಿಬೇಕು. ನಿಮ್ಮಂತವರು ಬೆಳೆದು ಆಟ ಸರಾಗವಾಗಿ ನಡೀತದೆ. ಆಟ ಆಡುವವರು ಬೇಕಾಗಬೇಕು. ಈಗ ನೋಡುವ ಇದ್ರೆ ಆಟ ಆಡ್ಲಿಕ್ಕೆ ಜನ ಬೇಕಾಗಬೇಡ. ಆಟ ಆಡ್ಬೇಕಂತ ನಾವು ಏನ್ ಮಾಡಬೇಕು? ನೀವು ಆಟಕ್ಕೆ ಸಮರ್ಥ. ಈಗ ನನ್ನನ್ನು ನೋಡುವಾಗ ಅದಕ್ಕೆ ಆಯ್ಕೆ ಮಾಡಿ ನಿಮಗೆ ಬಂದ ಆಟದವರ ಹಾಗಿದ್ದೇನೆ. ಈ ಆಟ ರಾಮನಾಥವರೇ, ಸತ್ಯ ವ್ಯಸನದಲ್ಲಿ ಒಂದು ಜೂಜಾಟ ಎಂಬುದಾಗಿ ವಿನೋದಕ್ಕಾಗಿ ಕೂಡ ಅದನ್ನು ಆಡಬಾರದು ಎಂಬುದಾಗಿ ಹೇಳಿದ್ದಾರೆ. ಅದರಲ್ಲಿ ಎಲ್ಲವನ್ನೂ ಕಳ್ಕೊಳ್ತಾರಂತೆ. ನಿಮ್ಮನ್ನು ನೋಡುವಾಗ ಗೊತ್ತಾಗಿದೆ, ಜೂಜಾಟ ಆಡಿ ಎಲ್ಲ ಕಳ್ಕೊಂಡೇ ನೀವು ನೇರವಾಗಿ ಬಂದದಂತ. ಚಾಟ ಬೇಕು. ಯಾರಲ್ಲಿ ಸಾಲ ಮಾಡಿದ್ದೀವಿ? ಚಾಟ ಬೇಕು. ಯಾವುದೂ ತಪ್ಪಲ್ಲ. ಅಲ್ಲ, ಎಲ್ಲಾದ್ರೂ ಏನಾದ್ರು ಒತ್ತಿಟ್ಟು ಸಾಲ ಮಾಡಿ ಈಗ ಒಂದು ವ್ಯಸನ ಸತ್ತ ಅದನ್ನು ಬಿಡಬೇಕು, ಆಡಬಾರ್ದು ಅಂತ ಬರ್ತದ್ಯ. ರಾಮಂದ್ರೆ ಬರ್ತದೆ. ಈಗ ಆಡಬೇಕಂತ ಹೇಳಿದ್ದೇವೆ. ಹಾಗಾದ್ರೆ ಹೇಗೆ ಆಡಬೇಕು? ಮೋಜಿಗೆ ಬೇಕಾಗಿ ಈ ಆಟವನ್ನು ನೀನು ಆಡು, ನಾನು ನೋಡು. ನಿಮ್ಮ ಮೋಜಿಗೆ ಸಲುವಾಗಿ ಜೂಜಾಟವನ್ನು ನೋಡ್ಬೇಕು. ನೋಡು, ಬ್ರಾಹ್ಮಣೋತ್ತಮರ ಯಾವ ಆಸೆಯನ್ನಿದ್ರು ಈಡೇರಿಸುವುದರ ಕರ್ತವ್ಯ. ಹಾಗಂತ ನನಗೆ ಸಮರ್ಥ ವ್ಯಕ್ತಿ ಅಲ್ಲಿಗೆ ಬಾ. ನಾನು ನಿಶ್ಚಯ ಮಾಡಿಕೊಂಡು ಬಂದಿದ್ದೇನೆ. ನಿಷೇಧದ ಚಕ್ರವರ್ತಿ ನಾಳಾಯ್ತಾನು. ಚಕ್ರವರ್ತಿ ನಾಳ ಇದ್ದಾನಲ್ಲ, ಅವನ ಜೊತೆಯಲ್ಲಿ ನೀವು ಇದನ್ನ ಆಡ್ಬೇಕು. ನಾನು ಬಳಿಯಲ್ಲಿ ಕೊಟ್ಟು ನೋಡ್ಬೇಕು. ನೀವು ನೋಡು, ಅಣ್ಣನ ಜೊತೆ ನಾನು ಆಡಿ ಇಲ್ಲಿ ಅವ ಆಡಿದ್ನ. ಇನ್ನು ಅವಲ್ಲ ಚಕ್ರವರ್ತಿ, ನೀನು ಚಕ್ರವರ್ತಿ. ನನ್ನ ಸಮಕ್ಷಮದಲ್ಲಿ ನೀನು ಅವನ ಜೊತೆ ಇದ್ರೆ ಆಡಿದ್ಯಾ? ಅವನ ಹೆಂಡತಿ, ಇಬ್ಬರು ಮಕ್ಕಳು, ಅಷ್ಟ ಸೌಭಾಗ್ಯ, ಸಮಸ್ತ ಭೂಮಂಡಲಕ್ಕೆ ನೀನೇ
ಬ್ರಾಹ್ಮಣ ಕುಲದಲ್ಲಿ ನೀನು ಹುಟ್ಟಿದ್ದಿ. ಈಗ ಅದರ ಬದಲಾಗಿ ನೀನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವವನಲ್ಲ, ಹೀಳ ಕುಲದಲ್ಲಿ ಹುಟ್ಟಬೇಕಿತ್ತು. ಇನ್ನ ವರ್ತನ ಹಾಗಿದೆ. ಯಾರವ ಚಕ್ರವರ್ತಿ ಅಂದ್ರೆ ಯಾರು? ನನ್ನ ಅಣ್ಣ. ನಮ್ಮದು ದೇಹ ಮಾತ್ರ ಮಾಡ, ಆತ್ಮ ಒಂದೇ. ಒಂದು ಮರವನ್ನು ಕಂಡಿದ್ರೆ ಬೇರ್ಪಡುವುದಕ್ಕೆ ಸಾಧ್ಯವಿದೆ, ಅದನ್ನು ಕತ್ತರಿಸಿದ್ರೆ. ಹಾಗಂತ ನೀರನ್ನು ಕತ್ತರಿಸಿದ್ರೆ ಅದು ಒಂದೇ ಆಗಿರ್ತದೆ. ನಾವು ಹಾಗೆ ಅಣ್ಣನ ಆದರ್ಶ ನನಗೆ. ಅಣ್ಣ ಹೇಳಿದಂತ ಮಾತು ಯಾವತ್ತು ಇಂಥದ್ದೆಲ್ಲ ಕಾರ್ಯವನ್ನು ಮಾಡುವುದಕ್ಕೆ ನೀನು ಮುಂದಾಗಬಹುದು ಎಂಬುದಾಗಿ ಅವನನ್ನು, ಅವನ ಜೊತೆಗೆ ನಾನು ಜೂಜಾಟವನ್ನು ಆಡಿದ್ರೆ ಎಲ್ಲ ನಿನ್ನದಾಗಿ ಮಾಡಿ. ರಾಜ ಬರ್ತದ, ರಾಜ ಬರ್ತದೆ. ಹಾಗೆ ರಾಜ ನನಗೆ ಬರ್ತದ. ಚಕ್ರವರ್ತಿ ನಾನು ಆಗ್ತೇನೆ. ಅವನಿಕ ಅವರ ಹೆಂಡತಿ, ಇಬ್ಬರು ಮಕ್ಕಳು, ಅಷ್ಟ ಸೌಭಾಗ್ಯ ಎಲ್ಲ ನಿನ್ನ ಕಾಲ. ಅವರ ಕ್ಷಣದಲ್ಲಿ ಈ ಜಾಗವನ್ನು ಬಿಟ್ಟು ನೀನು ಹೋಗ್ಬೇಕು. ನಿನ್ನ 7-8 ನಡಿಗೆ ಉಂಟಲ್ಲ, ಆದಷ್ಟು ಬೇಗ ನೀನು ಹೋಗ್ಬೇಕು. ಮುಂದೆ ಸ್ವರ ಏರಿಸಿ ಮಾತಾಡುದು. ನೀನು ನಿಜವಾದ ಒಳ್ಳೆ ಬ್ರಾಹ್ಮಣ ಆದ್ರೆ ಕೈ ಮುಗಿತೈತೆ. ನಾನೀಗ ಕೆಟ್ಟ ಬ್ರಾಹ್ಮಣನನ್ನು ಬದುಕುಬೇಕು ಬಿಟ್ಟು ನಮ್ಮಂತವರಿಗೆ ಕಷ್ಟ ಕಾಯಿಲಿಂದ ನಿನ್ನ ಸ್ವರ ಕೇಳಿ ಓಡಿ ಹೋಗುವ ಬ್ರಾಹ್ಮಣ ನಾನಲ್ಲ. ಏನು ನೀನು ಪಾತ್ರ 1 2 3 4 5 6 ಈ ಬಾರಿ ಯಾರಲ್ಲಿ ಇದ್ರೆ ಬದುಕುವುದಕ್ಕೆ ಬಿಡ್ತೇನೆ. ಇದನ್ನೆಲ್ಲ ನೀರಿರ್ಬೇಕು ಅಂತೇಳಿ ಪಾಠ ಮಾಡಿದವರು ನಾವು ಆಯ್ತಲ್ಲ. ಆದ್ರೆ ಆ ವ್ಯಸನಕ್ಕೆ ಒಳಪಡಿಸುವವರು ಏನೊಂದು ದುರ್ಬುದ್ಧಿ ಮಾತ್ರ. ನನಗೆ ಇಂಥದ್ದೆಲ್ಲ ಹೇಳಿಕೊಟ್ಟು ಅಣ್ಣನ ಜೊತೆಗೆ ನಾನು ಜಗಳ ಮಾಡೋದಕ್ಕೆ ಕೊಡಿಸಿಕೊಟ್ಟು ನೀನು ಚಂದ ಮಾಡುದ. ನಾನು ಹೊರಗೆ ಬ್ರಾಹ್ಮಣ, ಒಳಗೆ ಶನಿ ಬ್ರಾಹ್ಮಣ. ನಿನ್ನನ್ನು ನೋಡುವಾಗಲೇ ಗೊತ್ತಾಗಿದೆ, ನೀನು ಬರುವಾಗಲೇ ಗೊತ್ತಾಗಿದೆ ನಿನಗೆ ಶನಿ ಹಿಡಿದಿದೆ. ನಮಗೆ ನಡಿಗೆಯಲ್ಲ ಯಾರ ಇವನಿಗೆ ಬರ್ತಿದ್ದಾನೆ, ಕಾಲಿಗೆ ಬಿದ್ದಿದೆ. ಹಾಗಾಗಿ ನಡಿಗೆ ಹೀಗಾಗಿದೆ. ಒಂದೇ ಒಂದೇ ಮಾತನ್ನು ನನಗೆ ಹೆಚ್ಚು ಮಾತಾಡಿ ಅಭ್ಯಾಸ ಇದೆ. ಟಾಟಾ ಡಾಟಾ 2 ಶಬ್ದ ನಾನು ಹೇಳಿದಾಗ ಕೇಳ್ತೇನೆ. ನಾನು ಹೇಳಿದಾಗ
ನನ್ನ ಅಪರಾಧವನ್ನು ನೀನು ಕ್ಷಮಿಸಬೇಕೆಂಬುದಾಗಿ ದೈವನಿಗೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇನೆ. ಆಡಿಸುವವ ಶನಿ, ಆಡುವವ ನೀನು. ನನಗೆ ಬೇಕಾದ್ದು ನಳದಮ್ಮ ದಮಯಂತಿಯರು. ನಾನು ಹೇಳಿದ ಹಾಗೆ ನೀನು ಕೇಳಲಿಲ್ಲ ಅಂತಾದ್ರೆ ನಿನ್ನ ಸಿರಿ ಸಂಪತ್ತನ್ನೆಲ್ಲವನ್ನು ಮಣ್ಣು ಬಿಡುತ್ತೇನೆ. ಅವರಿಗೆ ಕೊಡುವ ಕಷ್ಟ ನಿನಗೆ ಕೊಡ್ತೇನೆ. ನಾನು ಹೇಳಿದ ಹಾಗೆ ಕೇಳ್ತೀಯ ಇಲ್ವಾ? ಬೇಕು ನನಗೆ. ನೀನು ನಾನು ಹೇಳುವಲ್ಲಿಯವರೆಗೂ ಬೇಕು. ನಿನ್ನ ನೋಡಲೆ ಆಡ್ತೀಯ ಇಲ್ವಾ? ಆಡ್ತೀಯ ಇಲ್ವಾ? ನಾನು ಹೇಳಿದ ಹಾಗೆ ಆಡಬೇಕು. ಜಯ ನಿನಗೆ ಸಿಗ ಹಾಗೆ ನಾನು ಮಾಡ್ತೇನೆ. ಶನಿಯ ಸಂಪೂರ್ಣ ಅನುಗ್ರಹ ನಿನಗೆ, ಕಷ್ಟದ ದಿವಸ ಅವನಿಗೆ. ಹೆದರಬೇಡ, ಬಾ ಬಾ ಜೊತೆಯಲ್ಲಿ. ದೇವರು ಒಳ್ಳೆಯದು ಮಾಡ್ಲಿಪ್ಪ. ಎದ್ದಳು, ಏನು ಅವಸರದಿಂದ ಬಂದಿದ್ದೀನಿ? ನಿನ್ನ ಬಳಿಗೆ ಬರುವುದಕ್ಕೆ ಕಾರಣವಿದೆ. ನೀನು ಬರುವ ಒಂದು ವರ್ತಮಾನ ಸಿಗುತ್ತಿದ್ರೆ ತಮ್ಮನಿಗೆ ಭವ್ಯವಾದ ಸ್ವಾಗತವನ್ನೇ ನಾವು ಬಯಸುತ್ತಿದ್ದೇವೆ. ಏನು ಒಬ್ಬನೇ ಬಂದಿದ್ದೆ? ಒಬ್ಬನೇ ಬರುವುದಕ್ಕೆ ಒಂದು ಬಲವಾದ ಕಾರಣ ಇದೆ ಅಲ್ಲ. ಹೇಗಿದ್ದಾರೆ? ಎಲ್ಲ ಕ್ಷೇಮದಲ್ಲಿದ್ದಾರೆ. ನೀನು ಬಂದು ನಡೆದು ಬಂದದ್ದಲ್ಲ, ರಥದಲ್ಲಿ ರಥದಲ್ಲೇ ಬಂದಿದೆ ಅಣ್ಣ. ಏನು ಬಂದೆ? ಬರುವುದಕ್ಕೆ ಒಂದು ಕಾರ್ಯವಿದೆ, ಕಾರಣವಿದೆ. ಹೇಳಿಕೊಳ್ಳಲೇ ಸನ್ನಿಧಾನದಲ್ಲಿ ಅಣ್ಣ. ಒಳ್ಳೆ ಬರನ್ನು ನೋಡಿದ್ದೀವಿ. ಬ್ರಾಹ್ಮಣನ ವೇಷ. ಬ್ರಾಹ್ಮಣ್ರೆ ಹೌದು. ಒಬ್ಬ ಬ್ರಾಹ್ಮಣ ತಲೆಗೆ ಬಟ್ಟೆ ಇಲ್ಲದೆ ಏಕಾಂಗಿಯಾಗಿ ಯಾರಿಗೂ ದರ್ಶನ ಕೊಡಬಾರದು ಅಂತ ಉಂಟು. ಅದರಲ್ಲಿ ಮತ್ತೊಬ್ಬರಿಗೆ ತೊಂದರೆ ಉಂಟಾಗುವುದಕ್ಕೆ ಸಾಧ್ಯ ಉಂಟು. ಅಲ್ಲ, ನಿನ್ನ ಜೊತೆಯಲ್ಲಿ ಬರುವಾಗ ಒಂದು ಹೇಳುತ್ತಿದ್ರೆ ತಲೆಗೊಂದು ಮುಸುಕಾದ್ರೂ ಹಾಕಿಕೊಳ್ಬಹುದು. ಬೇಡ ಎಂಬುದಾಗಿ ಹೇಳಿ. ಅಲ್ಲ, ಇನ್ನೂ ಒಳಗೆ ಬಂದ ಮೇಲೆ ಪ್ರಯೋಜನ ಇಲ್ಲ. ತಲೆಯ ಮೇಲೆ ಬಟ್ಟೆ ಸುತ್ತಿಕೊಂಡೇ ಒಂಟಿ ಬ್ರಾಹ್ಮಣ ಹೋಗಬೇಕು. ಹೊಸ ಮಡಕೆ ಸಿಕ್ಕಿದ್ರೆ ಅಪಶಕುನ, ನಾಗರ ಹಾವು ಸಿಕ್ಕಿದ್ರೆ ಮತ್ತೆ ಯಾವ ಕಾರ್ಯಕ್ಕೂ ಹೋಗುವ ಹಾಗಿಲ್ಲ. ಈಗ ರಾಜಸ್ಥಾನಕ್ಕೆ ಅಂದ್ರೆ ನಮ್ಮ ಆಸ್ಥಾನಕ್ಕೆ ಬಂದಿದ್ದೀರಿ, ಒಳ್ಳೆಯದು. ಬನ್ನಿ ಬನ್ನಿ, ಬ್ರಾಹ್ಮಣೋತ್ತಮರಿಗೆ ಮೊದಲ ಆದ್ಯತೆ ಬ್ರಾಹ್ಮಣ. ಆ ಸಮಯದಲ್ಲಿ ನೀವೇನು ದಕ್ಷಿಣಕ್ಕೆ ಮುಖ ಹಾಕಿ ಕುಳಿತುಕೊಂಡು ನಿಮ್ಮ ಸ್ಥಾನ ದಕ್ಷಿಣವ? ಅಲ್ಲ, ಇಲ್ಲಿ ಇದ್ದಾರೆ. ಯಾರು? ಅದೆಲ್ಲ ನಮ್ಮವರೇ. ಪೀಠಕ್ಕೊಂದು ಮರ್ಯಾದೆ ಕೊಡ್ಬೇಕಾ ಬೇಡ? ನಿಮಗೆ ಒಂದು ಪೀಠ ಇಟ್ಟರೆ ನೀವು ಒಂದು ಶ್ವಾನ ಕುಳಿತ. ನಾನು ಹೇಳಬಾರದು. ನನ್ನ ಬಗ್ಗೆ ಯಾರು ಏನು ಹೇಳಿದ್ರೆ ನನಗೆ ಯಾವ ಬೇಸರ ಅವಳಿಲ್ಲ. ಈಗ ಸಮ ನಾವು ನೋಡಿದ್ದೇವೆ. ಕೋಣಿಯನ್ನು ತೆಗೆದು ಬೀಸಾಡು, ಅದಕ್ಕೆ ನಾಯಿ ಹೋಗಿ 3 ಸುತ್ತು ತಿರುಗಿ ಆಮೇಲೆ ಯಾವ ಕಡೆ ಮುಖ ಮಾಡಿ ಮಾಡೋದು. ನೀವು ಹಾಗೆ ಅಲ್ಲ ಅಂತ. ನಾಯಿ ಅಲ್ಲ ಅಲ್ಲ, ನೀವು ಒಳ್ಳೆಯ ಶಿಸ್ತಿನಲ್ಲಿರುವವರು. ಬ್ರಾಹ್ಮಣೋತ್ತಮನಾಗಿ ಒಂದು ಪೀಠಕ್ಕೆ ಒಂದು ಮಾನ ಮರ್ಯಾದಿಲ್ಲದ ಹಾಗೆ ನೀವು ಕಾಲು ತೊಳಿತೀರಾ? ಕೈಕಾಲು ತೊಳೆಯುವುದೇ ಇಲ್ವಾ? ನನ್ನ ಕ್ರಮವೇ ಹೀಗೆ. ನಿಮಗೇನಾದ್ರು ಕುಡಿಲಿಕ್ಕೆ ಬೇಕಾ? ಹಾಲು, ಮಜ್ಜಿಗೆ, ಅದು ಕಫ ಕಫ. ಎಳನೀರು ಅದಾಗಿದೆ. ಅದಕ್ಕೆ ಹಾಕ್ಬೇಕು. ಅದಕ್ಕೆ ಹಾಕಿದ್ರು. ನಿಂಬೆ ಹಣ್ಣು ಅದಕ್ಕೆ ಹಾಕ್ಬೇಕು. ರಸ ರಸ ರಸ, ನಿಂಬೆ ರಸ. ಬ್ರಾಹ್ಮಣರ ಬಂದಿದ್ದಾರೆ, ಆತಿಥ್ಯಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲ, ಅವರ ವಿಷಯವೇ ಬೇರೆ. ಏನು? ನಾನು ರಾಜಕೀಯ ವಿಷಯದಲ್ಲಿ ತೊಡಗಿರುವಂತಹ ಸಂದರ್ಭಕ್ಕೆ ಆಸ್ಥಾನವನ್ನು ಪ್ರವೇಶ ಮಾಡಿದ್ರು. ಓ, ಈಗ ನಿಮ್ಮ ಪರಿಚಯ ಇಲ್ವಾ? ನಮ್ಮ ಜೊತೆಗೆ ಬಂದವರಲ್ವಾ? ನಾನು ದಾರಿಯಲ್ಲಿ ಬರುವಾಗ ನೀನು ಕರ್ಕೊಂಡು ಬಂದು ನನ್ನ ಬಳಿಗೆ ಉದ್ದೇಶಪೂರ್ವಕವಾಗಿ ಬಂದವರು. ನಿನ್ನ ರಾಜ್ಯಕ್ಕೆ ಬಂದಿದ್ದಾರೆ, ಜೊತೆಗೆ ನನ್ನನ್ನು ಕರ್ಕೊಂಡು ನಿನ್ನೊಳಗೆ ಮಾತಾಡಬೇಕು ಬಂದಿದ್ದಾರೆ. ವಿಷಯ ಏನು? ಅಣ್ಣ
ಮಸೀದಿಗೆ ಹೋಗುವಾಗ ಹೌದು. ಒಂದು ಕಾಯಿ ಹೌದು. ಹಣ್ಣು ತೆಗೆದುಕೊಂಡು ಹೋಗುವ ಕ್ರಮ ಉಂಟು. ಹಾಗಂತ ಗರ್ಭಿಣಿ ಸ್ತ್ರೀಯರ ಮನೆಗೆ ಹೋಗುವಾಗ ಹೌದೌದು. ಬಲಗೈಯಲ್ಲಿ ಹೋಗಬಾರ್ದು ಎಂಬುದಾಗಿದೆ. ಹಾ. ಅದೇ ರೀತಿ ಬ್ರಾಹ್ಮಣೋತ್ತಮರು ಆಸ್ಥಾನಕ್ಕೆ ಬರುವಾಗ ಕಾಯಿ ತಂಡ ಯಾವುದು ಕುಂಬಳಕಾಯ ಕಾಯಲ್ಲಿ ತಲೆಗೆ ಬಡಿ ತೆಂಗಿನಕಾಯಿ. ಹಾಗ ಬರಲಿಲ್ಲ. ವಸ್ತು ರೂಪವಾಗಿ ನಮಗೆ ಕಾಣಿಕೆ ರೂಪವಾಗಿ ತಂದಿದ್ದಾರೆ. ಒಳ್ಳೆಯದು, ನಿನಗೆ ಆಶೀರ್ವಾದ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಉಂಟಾಗಿದೆ ಅಂತ ಕಾಣ್ತದೆ. ಹೌದು. ಮಾತ್ರವಲ್ಲ, ಆ ವಸ್ತುವನ್ನು ನನಗೆ ಒಪ್ಪಿಸಿ ನನ್ನಲ್ಲಿ ಒಂದು ಬಯಕೆಯನ್ನು ಇಟ್ಟಿದ್ದಾರೆ. ಬಯಕೆ ಯಾರಿಗೆ? ನೀನೀಗ ಅವರಿಗ? ಅವರಿಗೆ ಬಯಕೆಗಳಿಲ್ಲ. ಅಲ್ಲ, ಆಶೆ ಭಟ್ರು ತಂದದ್ದೇ ಜೂಜ ಮಾಡಬೇಕಂತ ನಾವು. ಅದೇನು ಬಗಡೆಕಾಯಿ, ಮತ್ತೆ ಬಗಡೆಯ ಕಾಯಿ, ಅದನ್ನು ಕಾಣಿಕೆ ರೂಪವಾಗಿ ತಂದಿದ್ದಾರೆ. ಜೂಜಾಟವನ್ನು ಮಾಡಬೇಕು, ಆ ಚಂದವನ್ನು ನಾನು ನೋಡ್ಬೇಕು. ಈ ಬ್ರಾಹ್ಮಣರಿಗಿರುವ ಒಂದು ಹುಚ್ಚು ಇದೆ. ನನಗೆ ಹುಚ್ಚು. ನನಗೆ ಆಗಲೇ ಗೊತ್ತಾಗಿದೆ. ನೀನು ಹುಚ್ಚಿನ ಸಹವಾಸ ಮಾಡಿದ್ದೀಯಲ್ಲ. ಹಾ, ನೀನು ವೈದ್ಯರಿಗೆ ಕಳುಹಿಸಬೇಕು. ಈಗ ನಾವು ಅಲ್ಲಿಗೆ ಹೇಳೋದು. ನಿನ್ನನ್ನು ಹೇಳು. ಅದೇ ಹುಚ್ಚು ಹುಚ್ಚವಲ್ಲ, ಇದು ಭಜನೆಯ ಆಟವನ್ನು ನೋಡುವ ಹುಚ್ಚು. ಕೆಲವರಿಗೆ ಆಟ ಮಾಡಿಸುವ ಹುಚ್ಚು, ಆದ್ರೆ ಅಲ್ಲಿ ನೋಡೋದಕ್ಕೆ ಯಾರು ಇರುವುದು. ಮತ್ತೆ ಕೆಲವರಿಗೆ ನೋಡುವ ಹುಚ್ಚು, ನಿದ್ದೆ ಬಿಡುವುದಿಲ್ಲ ಸರಿಯಾಗಿ, ಅರೆ ಕಣ್ಣು ಬಿಟ್ಟು ನೋಡ್ತಾ ಇರ್ತಾರೆ. ಇವರು ಹೇಗೆ? ಇವರಿಗೆ ಆಟ ನೋಡುವ ಹುಚ್ಚಂತೆ. ಒಂದು ಕ್ರಮ ಉಂಟು. ಆಟ ಚಂದ ಆದ್ರೆ ಮಾತ್ರ ನೋಡುವ ಆಸಕ್ತಿ, ಇಲ್ಲಾಂದ್ರೆ ಸರಕೇನಾದ್ರೂ ಹೇಳಿದ್ರೆ ಆಟ ಆಡಿಸ್ತೇನೆ ಅಂತ ನನಗೊಂದು ನೋಡುವ ಆಸೆ. ನಾವು ಇಲ್ಲ ಎಂಬುದಾಗಿ ಕೇಳಬಾರ್ದಲ್ವೇ? ಹೌದೌದು. ಯಾರು ನನ್ನ ಜೊತೆಗೆ ಆಡಲು ಸಮರ್ಥ ಎಂಬುದಾಗಿ ಕೇಳುವಾಗ ಅಣ್ಣನ ಜೊತೆಗೆ ಆಡಬೇಕೆಂಬುದಾಗಿ ಕೇಳಿದ್ದಾರೆ. ಆಟಕ್ಕೆ ನೀವು ಅಲ್ಲಿಂದ ಇಲ್ಲಿಗೆ ಬಂದದ್ದು. ಹೌದಣ್ಣ. ಅಲ್ಲಿ ಏನಾದ್ರು ಒಂದು ಆಟದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದು. ಅಣ್ಣ, ಇಲ್ಲಿಗೆ ಬರಬೇಕು, ಇದೇ ಜಾಗದಲ್ಲಿ ಆಡ್ಬೇಕು, ಆ ಚಂದವನ್ನು ನೋಡ್ಬೇಕೆಂಬಂತ ಬಯಕೆ ಹೊರಟು. ಈಗ ಆಡುದು ಯಾರೆಲ್ಲ? ನೀನು ಮತ್ತೆ ನಾನು ಆಡ್ಬೇಕಂತ. ನೀನು ಹೇಳಿಲ್ವ? ಒಂದೇ ಕುಟುಂಬದ ಸಹೋದರರು ಆಡುವ ಕ್ರಮ ಇಲ್ಲ. ಒಂದೇ ಮನೆಯ ಅಣ್ಣ ತಮ್ಮಂದಿರು ಆಡಿದ್ರೆ ಅಲ್ಲಿ ಕಲಹ ಉಂಟಾಗುತ್ತದೆ, ಮನಸ್ತಾಪ ಬರುತ್ತದೆ, ಮತ್ತೆ ಜಗಳ ಆಗಿ ಏನಕ್ಕೇನೋ ಆಗುತ್ತದೆ. ನಾವು ಆಡುವಾಗ ನಮ್ಮಲ್ಲಿ ಜಗಳದಲ್ಲಿ ಆ ಕ್ರಮ ಇಲ್ಲ. ನಮ್ಮಲ್ಲೇ ಜಗಳ ಮಾಡುವುದಕ್ಕೆ ಇದೆಯಾ ಅಣ್ಣ? ಚಕ್ರವರ್ತಿ, ನಾನು ಆಗ್ಲೇ ಅವರಲ್ಲಿ ಹೇಳಿಕೊಟ್ಟಿದ್ದೇನೆ. ಏನು? ಆರು ನೀನು ಬಿಟ್ಟಿದ್ದೀಯಂತೆ. ಆರು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಆರು ನೀನು ಬಿಟ್ಟವ. ಅದರಿಂದ ಕಲಾಟ ಕಾರಣ ಇಲ್ಲ ಅಂತ ಹೇಳಿದೆ. ಒಬ್ಬ ಬಿಟ್ಟರೆ ಮತ್ತೊಬ್ಬರಲ್ಲಿ ಇರಬಾರ್ದು ಅಂತ ಉಂಟಾ? ಅವ ಮೊದಲೇ ಬಿಟ್ಟಿದ್ದಾರೆ. ಹಾಗಾದ್ರೆ ಇದು ಆಟದ ಕಾಮ ಯಾಕೆ ಉಂಟಾಯಿತು? ಅದು ಮನದಲ್ವ? ಅವನಿಗೆ ಕಾಮನೆಯಿಂದಲ್ಲ. ಅಲ್ಲಲ್ಲ, ನನಗೆ ಆಟ ನೋಡುವ ಹೆಚ್ಚ. ನಾವು ಆಡಿದ್ರೆ ಏನಾದ್ರೂ ಮುಂದೆ ಕಷ್ಟ ಉಂಟ? ಎಂತ ಆಟದಿಂದ ನಮಗೆ ಉನ್ಮಾದ. ಅದಾಗಬಹುದು. ಈಗ ಜೂತ ನಾನು ಬೇರೆಯವರಲ್ಲಿ ಆಡಬಹುದು, ನನ್ನ ಒತ್ತಿನ ತಮ್ಮನಲ್ಲಿ ಆಡುವುದು ಅಷ್ಟೊಂದು ಸೂಕ್ತ ಅಲ್ವೋ? ನೀನು ಕೇಳಿದ ಪ್ರಾಜ್ಞಾನಿಗೆ ನಾನು ಪ್ರತ್ಯೇಕ ಹೇಳ್ಬೇಕಾದಿಲ್ಲ. ಒಬ್ಬ ಬಡ ಬ್ರಾಹ್ಮಣ ಬಂದು ಆಸೆ ಹೇಳಿಕೊಟ್ರೆ ಇಲ್ಲ ಆಗದಂತೆ ಹೇಳಿದ್ರು ದೋಷ ಅಲ್ವಾ? ಅತ್ತೆ ನೀನು ಸ್ವಲ್ಪ ಹೇಳೋಣ. ನಿಮಗೆ ನಾನು ದ್ರೋಹ ಆಗಬಾರದು ನನ್ನಿಂದ. ಬ್ರಾಹ್ಮಣರು ದೇವರಿಗೆ ಸಮಾನವಾಗಿ ತಿಳಿದುಕೊಂಡು ಬಂದವರು. ನಾವೆಲ್ಲ ಇವರ ಮಾತನ್ನು ನಡೆಸದೆ ಹೋದ್ರೆ ದೇವರಿಗೆ ಅಪಕಾರ ಮಾಡಿದ ಹಾಗಾಗ್ತದೆ. ದೇವತೆಗಳು, ಬ್ರಾಹ್ಮಣರು, ಭೂಜರು ಅವರಿಗೆ ನಾವು ವಂದಿಸಬೇಕು, ಅವರ ಅಭಿಲಾಷೆಯನ್ನು ಪೂರೈಸಬೇಕು. ಅವರಿಗೆ ಗೋದಾನ ಬೇಡ, ಭೂದಾನ ಬೇಡ, ವಸ್ತ್ರ ಬೇಡ, ಎಣ್ಣೆ ಬೇಡ, ತಲೆಗೆ ನಿಲ್ಲುವುದಿಲ್ಲ. ಹಾಗಾದ್ರೆ ನಿಮಗೆ ನಾವು ಆಟ ಆಡುವ ಅಂದವನ್ನು ಕಾಣಬೇಕು. ಆಡುವುದು ಹೌದು ತಮ್ಮ. ಈ ನಾವು ಒಟ್ಟಿಗೆ ಆಡಿದ್ದೇವೆ ಎಂದು ಯಾರಿಗೂ ಗೊತ್ತಾಗಬಾರದು. ಮತ್ತೆ ಇದು ಸರಸ ಮಾತ್ರ, ಇದರಲ್ಲಿ ವಿರಸ ಉಂಟಾಗಬಾರದು. ಮತ್ತೆ ನಾವು ವಿನೋದಕ್ಕಾಗಿ ಆಡುವುದು. ಯಾವ ವಿಷಯದಲ್ಲಿಯೂ ಒಟ್ಟೆ ಇಟ್ಟೋ ಅಥವಾ ನಿರ್ಣಯಿಸಿಯೋ ಆಡುವ ಹಾಗಿಲ್ಲ. ನಿಮಗೆ ಹಾಗೆ ನೋಡೋದಕ್ಕಾಗುವುದು. ಆಟ ಆಡ್ಲಿಕ್ಕೆ ಇಬ್ರು ಬೇಕು. ಪ್ರೇಕ್ಷಕರಾಗಿ ನಾನಿದ್ದೆ, ನೀವು ಆಡುವುದು ನಾನು ನೋಡುವುದು. ನನಗೆ ನೋಡುವ ವಿನೋದಕ್ಕೆ ಮಾತ್ರ. ಯಾರಲ್ಲಿ ಮತ್ತು ಆಡುವುದು ನಮ್ಮಲ್ಲಿ ಉಂಟು. ನನಗೆ ಈ ಕಾಯಿಯಲ್ಲೇ ತಮ್ಮ ಅದು ಎಂಬುದು ಹಠವ. ನಮ್ಮಲ್ಲಿ ಬೇಕಾದಷ್ಟು ಉಂಟಲ್ಲ. ಬರುವಾಗ ಒಳ್ಳೆದು ಅಣ್ಣ
ಕಾಯಿ ಮಾತ್ರ ಹಣ್ಣು ತರಲಿಲ್ಲ. ಹಾಗೆ ನಿಮ್ಮ ಕೊನೆಯ ಆಸೆ ಅದು ಆದೀತು. ಕುಳಿತುಕೋ. ಯಾರಾದ್ರು ವಿಪ್ರೋತ್ತಮರು ಬರ್ತಾ ಇದ್ದಾರಲ್ಲ, ಬನ್ನಿ. ನಮ್ಮ ಕುಲಪುರೋಹಿತರು, ಇವರು ಬ್ರಾಹ್ಮಣರು. ಅವರು ಅಲ್ಲಿ ನಿಮಗೆ ಅದಕ್ಕೆ ಹತ್ತಿ ಹತ್ತಿಕೊಂಡು ಕಾಲು ಸ್ವಲ್ಪ ಉದ್ದ ಅಷ್ಟೇ, ಮತ್ತೊಂದು ಕಾಲು ಸರಿ ಆ ಉತ್ತದನ್ನು ತೆಗೆಯಬೇಕು. ಸರಿಯಾಗ್ತದಲ್ವಾ ಜೊತೆ ನೋಟಕರಾಗಿ ಇವರು ನಮಗೆ ಸ್ಫೂರ್ತಿ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ ಆಡುವುದಕ್ಕೆ ಅಂತ ನಾವು ನೋಡಿದ್ರೆ ಇವರು ನೋಡು ತೂಕಡಿಸುವುದು. ನಿನಗೆ ಒಂದೊಂದು ಜನ ಸಿಗ್ತದೆ. ಆಟ ನೋಡುವರು ಈಗ ನೋಡುವಾಗ ನಿತ್ಯ ಮಾಡ್ತಿದ್ದೀರಾ. ಇದು ಆಟ, ಇದು ಆಟ ಅಲ್ವಾ? ಇದಕ್ಕೆ ಆಟ ಅಂತ ಹೆಸರು. ನಾವು ಈವರೆಗೆ ಇದನ್ನೇ ಆಡುವುದು, ಬೇರೆ ಸಂಘ ಇಲ್ಲ. ಜೂತ ಅನ್ನುವುದಿಲ್ಲ. ಇದೇ ಆಟ. ಇಲ್ಲದ್ರೆ ನನಗೆ ನಿದ್ರೆ ಬರ್ತಿಲ್ಲ. ಏನಾದ್ರು ತಗೊಳ್ತೀರಾ? ಅದು ಬಿಟ್ಟಿದ್ದೇನೆ. ಆಗ ಆಟಕ್ಕೆ ಹುರುಪು ಬರಬೇಕು, ಉತ್ಸಾಹ, ಒಂದು ಆಕರ್ಷಣೆ ಬೇಕು. ಆಕರ್ಷಣೆ ಎರಡು ಹುಡುಗಿಯನ್ನು ಕುಡಿಸು. ಮತ್ತೆ ನರ್ತನ ನಿನಗೇನಾದ್ರು ನೋಡುವ ಬಯಕೆ ಉಂಟು? ನಾನು ಇದನ್ನು ಇಡ್ತೇನೆ ಅಂತ ನೀನು ಹೇಳು. ವಿಷಯ ವಿಷಯ ನೀನು ಹೇಳು. ನಾನು ಇದನ್ನು ಇಡ್ತೇನೆ ಅಂತ ಅವ ಹೇಳುದು ಇದನ್ನು ಇಡ್ತೇನೆ ಅಂತ ಹೇಳಿ. ನನ್ನ ನಿನ್ನ ಬಗ್ಗೆ ನನಗೆ ಭರವಸೆ ಉಂಟು. ಇದನ್ನು ಇಡ್ತೇನೆ ಅಂತ ಅವ ಹೇಳುದು. ಹೀಗೆ ಇಟ್ಟ ನೋಟಕರ ಈಗ ಅದು ಅವರಿಗೆ ಸಿಗ್ತದೆ, ಇದು ಇವರಿಗೆ ಸಿಗ್ತದೆ. ಅದೊಂದು ಬೇಡ. ನಾವು ವಿನೋದಕ್ಕಾಗಿ ಆಡುವುದು, ಇದರಲ್ಲಿ ಸರಸವೇ ವಿನಃ ನಮ್ಮೊಳಗೆ ಮಾನಸಿಕವಾಗಿ ವಿರಸ ಉಂಟಾಗಬಾರದು. ಬೇಡ ಬೇಡ ವಿರಸನೆ ಮಾಡುದಿಲ್ಲ. ಬೇಡ 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 ಬೇಡ. ಈಗ ದಿನದಲ್ಲಿ ಕಡಿಮೆ ಉಂಟ. ನಮಗೆ ಬೇಕಾದಷ್ಟು ನಮ್ಮ ತಮ್ಮನಿಗೆ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿ ಹೋಗಿ ನೋಡಿ ಎಷ್ಟು ವಾಹನ ಉಂಟು. ಅಲ್ಲಿ ನಿಂತ ವಾಹನ ಎಲ್ಲ ನಿನ್ನದಲ್ವಾ? ಇರಬಹುದು. ಆನೆ ಇಲ್ವಾ, ಕುದುರೆ ಇಲ್ವಾ, ಕಾರಾಳ ಇಲ್ವಾ, ಬೊಕ್ಕಸರ ಅಷ್ಟ ಸೌಭಾಗ್ಯ ಇಲ್ವಾ? ನಿನಗೆ ಏನು ಕಡಿಮೆ ಉಂಟು ಅಂತ ನೀನು ಇಲ್ಲ ಅಂತ ಈಗ ಭಾವಿಸಿ ಮಾತಾಡುದು. ಹಿರಿಯರ ಆಶೀರ್ವಾದವು ದೇವರ ಅನುಗ್ರಹವು ನಮಗೆ ಸದಾ ಇದೆ, ಯಾವುದರಲ್ಲಿಯೂ ಕೊರತೆ ಇಲ್ಲ. ಆಟಕ್ಕೆ ಒಂದು ವಸ್ತು ನೀಡಲಿಕ್ಕೆ ನಿನ್ನಲ್ಲಿ ಬರಗಾಲ. ಬರಗಾಲ ಅಂತಲ್ಲ, ಒಂದು ಆನೆಯನ್ನು ನಾನು ಪಣಕ್ಕಿಟ್ಟೆ ಎಂದಾದ್ರೆ ಆನೆ ಹೋದ್ರೆ ಮಾನಕ್ಕೆ ಬೇಕಾಗಿ 100 ಆನೆ ಇಡಬೇಕಾಗಿ. ಅದು ಆಟವೋ ಪುಣ್ಯ. ಈಗ ನೀನ್ ಯಾರು? ಅವನ ಅಣ್ಣ. ಅವ ಯಾರು? ಅವ ನಿನ್ನ ತಮ್ಮ. ಈಗ ನಿನ್ನ ಹೋದ್ರೆ ತಮ್ಮನಲ್ಲಿ ಇರ್ತದೆ, ತಮ್ಮನದ್ದು ಹೋದ್ರೆ ಅಣ್ಣನಲ್ಲಿ ಇರ್ತದೆ. ನಿಮ್ಮ ಒಡಗಲ್ವ ಅಣ್ಣ ರಾಮನು ಸರಿಯಾದ ಮಾತನ್ನು ಹೇಳ್ತಿದ್ದಾರೆ. ಅವರನ್ನು ನಾವೇ ಹೇಳಿ ಕೊನೆಯ ಆಸೆ ಅಂತ ನನಗೆ ನಾವು ತಪ್ಪಿಸಲಿಕ್ಕೆ ನಾನು ಆಟದಿಂದ ಏನೋ ಕೊಂಡೋಗುದಿಲ್ಲ. ಹಾಗಾದ್ರೆ ಇದು ನಾವು ಪಣವನ್ನು ಇಟ್ಟಾಡಬೇಕು ಅಂತ ಅವರ ಕೊನೆಯ ಆಸೆ. ನನಗೆ ಆಸೆ ಮಾಡಿ ಕೊನೆಯ ಆಸೆ ನಾವು ಪಣವಾಗಿ ಇರಿಸಿಕೊಳ್ಳುವುದು ಮೌಲ್ಯವಾದ ವಸ್ತುವನ್ನು. ಈಗ ನಾವೊಂದು ಜೀವವನ್ನು ಇಡುವುದಿಲ್ಲ, ಆನೆಯನ್ನು ಕುದುರೆಯನ್ನು ನಾನು ಇಡುವುದಿಲ್ಲ. ನಾನೊಂದು ವಸ್ತುವನ್ನು ಇಡುತ್ತೇನೆ. ನಮ್ಮ ಹಿರಿಯರು ಧರಿಸಿಕೊಂಡು ಬಂದಂತಹ ಈ ಮುತ್ತಿನ ಕಿರೀಟ, ಇದನ್ನು ನಿನಗೆ ಪ್ರಥಮವಾಗಿ ಈಗ ತೆಗೆದು ಬೇಡುವ
ವಿಷಯ ಮಾತ್ರ. ಈಗ ನಿನ್ನ ಕಿರೀಟ ತೆಗಿಲಿಕ್ಕೆ ಬರ್ತದ? ಇದು ರಾಜರು ಹಿಂದೆ ಧರಿಸಿದ ಕಿರೀಟ. ಅದಕ್ಕೆ ಪ್ರತಿಯಾಗಿ ನಮ್ಮ ಮುತ್ತಿನ ಕಿರೀಟವನ್ನು ಇರ್ತೇವೆ. ಯಾಕಂದ್ರೆ ಆಟಕ್ಕೊಂದು ಮೌಲ್ಯ ಬರ್ಬೇಕಾದ್ರೆ ಆ ವಸ್ತು ಮೌಲ್ಯ ಬೇಕು. ಮತ್ತೆ ನೀನು ಎಲ್ಲ ಸೋತೆ ಎಂದಾದ್ರೆ ನಿನಗೆ ಅದಕ್ಕೆ ಸ್ವಲ್ಪ ಸೇರಿಸಿ ನಾನು ಕೊಡ್ತೇನೆ. ನೀನು ಬೇಸರ ಮಾಡಬೇಡ. ಇದು ವಿನೋದಕ್ಕಾಗಿ. ನನ್ನದ್ದು ನಿನಗೆ ಎಲ್ಲಿಯದು ಕೈವಶವಾಯಿತು ಎಂದಾದ್ರೆ ಅಣ್ಣನ ಮೇಲಿನ ಗೌರವದಿಂದ ಭಕ್ತಿಯಿಂದ ಎಲ್ಲವನ್ನು ಬಿಟ್ಟು ಕೊಡಬೇಕು ತಮ್ಮ. ನಿನ್ನದೇ ಎಂದು ಸ್ವಾರ್ಥ ಭಾವನೆಯಿಂದ ಇರಬಾರದು. ಇದು ನಮ್ಮೊಳಗೆ. ಇದು ನೀನು ಬಹಳ ಆಸಕ್ತಿಯಿಂದ ಆಡಬೇಕು. ನೀವೇನು ಅವರಿಗೆ ಕೈ ಎತ್ತಿ ಕೊಡ್ತೇನೆ. ರಾಮಣ್ಣ ಆಶೀರ್ವಾದ ಆಶೀರ್ವಾದ. ಅಲ್ಲ, ನಾನು ಹೇಳುದು ಪ್ರಾರಂಭ ಆಟ ಈಗ. ಆಟ ಈಗ ನೋಟಗರಿಗೆ ಇದು ವಿನೋದ ಆಗಬೇಕು. ಒತ್ತೆ ಇಟ್ಟು ಆಡುವುದು ಆಟ ಬೇಡ. ಇದೊಂದು ಗ್ರಹಚಾರ. ಇದಕ್ಕೆ ನಾವು ಕೈ ಮುಗಿದು ನಾವು ರಂಗ ಪ್ರವೇಶ ಮಾಡಿ ಆ ಬ್ರಾಹ್ಮಣ ಒಳಿಸಿಗಾಲನ್ನು ಎತ್ತಿಕೊಂಡು ಹೋಯ್ತು ಶಾಲೆ ಹೋದಾಗೆ. ಇದು ಬೇಡ. ಇನ್ನೊಂದು ದಿವಸ ಅಲ್ಲ, ಅದು ಗೊತ್ತಾಯ್ತು ನನಗೆ. ಅವರ ಕಾಲದ ಸರಿ ಇದೆ ಅಂತ ಕುಳಿತಲ್ಲೇ ಬಂದ್ರೆ ಇಲ್ಲೇ ಬರ್ತದೆ. ಆಗುದಿಲ್ಲ ಅವರಿಗೆ. ಆರೋಗ್ಯ ಸರಿ ಇಲ್ಲ. ಅದ್ರ ಬಗ್ಗೆ ಹೇಳುವುದಕ್ಕೆ ನಾನು ಇಲ್ಲಿ ಕುಳಿತು ನೋಡ್ತೇನೆ ಅಂತೇಳಿ ಅಲ್ಲಿಗೆ ಅಲ್ಲ, ಪ್ರಕ್ರಮವಾಗಿ ಕಿರೀಟ ಅರೆ ಜಿದ್ದೆ. ಅರೆ ಜಿದ್ದೆ. ಅರೆ ಜಿದ್ದೆ ಕಿರೀಟ ಮುತ್ತಿನ ಹೌದು. ನಿನ್ನ ಕಲ್ಲ ಅಲ್ಲ, ಮುತ್ತಿನ ಕಿರೀಟ ಪರಂಪರೆದಲ್ವಾ? ಕ್ರಮದ ಹಾಗೆ. ಹೌದೌದು. ವಿನೋದ ಅಂದ್ರೆ ವಿನೋದ. ನಾದಿತ್ತಮ್ಮ. ಇನ್ನೊಂದು ಬಾರಿ ನನ್ನ ಕಿರೀಟ ನಿನಗೆ ಹೋಯಿತು ಅಂತಾದ್ರೆ ನಿನ್ನ ಸಕಲ ವಸ್ತು, ನನ್ನ ಬೊಕ್ಕಸ ಬಂಡಾರ ಸಂಪತ್ತು ಐಶ್ವರ್ಯ ಎಲ್ಲ ಒಮ್ಮೆಲೆ ಚಿಂತೆ ಚಿಂತೆ ಮುಗಿಲಿಲ್ಲ. ಮುಗಿಲಿಲ್ಲ. ನೀವೇ ಕೈ ಆ ಕಾಯಿ ಹೇಗೆ ಬಿದ್ದಿದೆ ಅಂತೇಳಿ ನೋಡಿದಷ್ಟೇ. ನನ್ನ ಸಕಲ ಸಂಪತ್ತು ನಿನಗೆ ಸೇರಿ. ಆದರೆ ಸೇನೆ, ಆನೆ, ರಥ, ಅಶ್ವ ಇದನ್ನೆಲ್ಲ ಪೂರ್ಣವಾಗಿ ಒಂದೇ ಬಾರಿಗೆ ಅಲ್ಲ ಮಾಡ್ತೇನೆ. ಅವನ ಅಲ್ಲಿ ಆನೆ ಉಂಟಲ್ಲ. ಹೌದು. ಅದಕ್ಕೆ ಪ್ರತಿಯಾಗಿ ಆನೆ, ಕುದುರೆ, ರಥ, ಕಾರು, ಸೇರು ಎಲ್ಲವನ್ನು ಇಟ್ಟಿದ್ದೇನೆ. ಈಗ ನಾನು ರಾಮಣ್ರೆ, ಅರೆ ಜಿತೆ ಅರೆ ಜಿತೆ ನಿಷೇಧ ದೇಶವನ್ನೇ ಇಡ್ತೇನೆ. ಅದಕ್ಕೆ ಪ್ರತಿಯಾಗಿ ಉತ್ತಮ ನಿಷೇಧವನ್ನು ಇಟ್ಟಿದ್ದೇನೆ. ಉತ್ತರಕ್ಕೆ ಉತ್ತರ ನಿಷೇಧ. ಚಿತೆ ಹರೆ ಚಿತೆ ಹರೆ ಚಿತೆ ನನಗೆ ನಾನಾಗತ್ತೆ ಅಣ್ಣ. ಬ್ರಾಹ್ಮಣನಾಗಿ ಹುಟ್ಟಿ ಊರು ಮನೆಯನ್ನು ಕಳ್ಕೊಳ್ಳುವ ಹಾಗೆ ಈ ಪ್ರಚೋದಿಸಿದೆಯಲ್ಲ. ಆಟದ ಹುಚ್ಚಿ ಇರಬಾರ್ದು. ಆಟದ ಹುಚ್ಚು ಯಾರಿಗೆ ಉಂಟಾ ಅವರಿಗೆ ಗೊತ್ತಾಯ್ತಲ್ಲ.
ಹೆಚ್ಚು ಹಾಕಿಕೊಂಡಿದ್ದಾಡುವುದಿತ್ತಲ್ಲ. ನಾನು ಅದನ್ನಿರ್ತೇನೆ ಇದನ್ನಿರ್ತೇನೆ ಹಾಗೆ ಮಾಡ್ತೇನೆ. ನಾನು ಹೇಳಿದ್ದೇನೆ ಬೆಟ್ಟ ಚಾಂಡಾಲ ದರಿದ್ರೆ ಮಟ್ಟಿ ಮಡೆಯ ಮಟ್ಟಿ ಮುಟ್ಟಾರೆ ಸೊಡಿಗೆ ಪುರೋಹಿತರೆ, ಉದ್ವೇಗಗೊಳ್ಳುವುದು ಬೇಡ. ನಾವು ಅಣ್ಣ ತಮ್ಮಂದಿರು ಎಲ್ಲ ನಮ್ಮೊಳಗೆ ವ್ಯವಸ್ಥೆ ಮಾಡಿಕೊಳ್ತೇವೆ. ನನ್ನನ್ನು ಹೊರಟು ಹೋಗುವಂತೆ ಎಲ್ಲವನ್ನು ಕಳೆದುಕೊಂಡು ದಾರಿದ್ರ್ಯವನ್ನು ನಾನು ಅನುಭವಿಸ್ತೇನೆ ಎಂದು ನೀನು ಹೇಳುತ್ತಾ ಇದೆಯೋ? ಪುಷ್ಕರ! ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದು ನನ್ನ ಸ್ವಾರ್ಥದಿಂದಲ್ಲ, ನನ್ನ ಸಂಪಾದನೆಯಿಂದಲ್ಲ. ನನ್ನ ಕರಗ್ರಹಣ ಮಾಡಿದಂತಹ ನನ್ನ ಹೆಂಡತಿ ತಮಯಂತಿಯಿಂದ ತಮಯಂತಿದ್ದಾರೆ. ಅವಶ್ಯ ಪ್ರತಿಯಾಗಿ ನನ್ನ ಹೆಂಡತಿಯನ್ನು ಒತ್ತಾಯಿಸುತ್ತೇನೆ. ಪವಿತ್ರವಾದಗಳಿಗೆ ಒಂದನ್ನು ಸಲ್ಲಿಸುತ್ತಾ ಇದ್ದೇನೆ. ಅಂತಃಪುರಕ್ಕೆ ಬರಬಾರದೆಂಬ ನಿಯಮ ಏನೂ ಇಲ್ಲ. ಆದ್ರೆ ಏಕಾಂತಲಿದ್ದಂತಹ ಸಂದರ್ಭ ನನ್ನ ಅಂತಃಪುರಕ್ಕೆ ತಾವು ಬರುವುದಕ್ಕೆ ಕಾರಣ ಏನು ಸ್ವಾಮಿ? ಪರಮ ಮಂಗಲೇ ನಿನ್ನ ಪಟ್ಟದ ರಸ ನಾಡಿ ಸೋದನು, ನಿನ್ನ ಪಟ್ಟದ ರಸ ನಾಡಿ ಸೋದನು. ಅಷ್ಟ ಪಾಠಗಳೆಲ್ಲ ಅಷ್ಟ ಪಾಠಗಳೆಲ್ಲ ಇನ್ನು ಮುಟ್ಟೇನು ನಿಮ್ಮ ನೋಡುವ ತಾನು, ಇನ್ನು ಮುಟ್ಟೇನು ನಿಮ್ಮ ನೋಡುವ ತಾನು. ಮಹಾರಾಣಿಯವರೇ, ನಡೆದ ಘಟನೆಯನ್ನು ಹೇಳುವುದಕ್ಕೆ ನನ್ನ ನಾಲಿಗೆಯ ಬಲ ಸಾಕಾಗದೆ ಹೋಗಿದೆ ಅಮ್ಮ. ಸ್ವಾಮಿ, ಮಹಾರಾಣಿಯ ಬಳಿಗೆ ಬಂದವರು ತಾವು. ಸಂಕೋಚ ಪಟ್ಟುಕೊಳ್ಳುವುದು ಬೇಡ. ಏನಾದರೂ ಆಗಲಿ ನಾನು ಸಹಿಸಿಕೊಳ್ಳುತ್ತೇನೆ. ಸ್ಪಷ್ಟವಾಗಿ ಬಿತ್ತರಿಸಿ. ಚಕ್ರವರ್ತಿಗಳು ಎಂದಿನಂತೆ ವಿಚಾರ ಚಾವಡಿಯಲ್ಲಿರುವಾಗ ಉತ್ತರ ನಿಷೇಧಾಧಿಕಾರಿ ಪುಷ್ಕಳನ ಆಗಮನವಾಯಿತು. ತಮ್ಮ ಬಂದತೆ ತಡ ಕುಶಲಗಾರಿಕೆಯ ಮಾತುಕತೆಯಲ್ಲೂ ಮುಗಿಯಿತು. ಆ ಪುಷ್ಕರ ಹೇಳಿದ ಸರಸಕ್ಕಾಗಿ ಒಂದೆರಡು ಜೂಜಾಟ ಆಡುವ ಅಂತ ಕೇಳಿಬಿಟ್ಟ. ಮಹಾರಾಜರು ಆಡುವುದ್ರಲ್ಲಿ ಏನು ತಪ್ಪಿಲ್ಲ, ಸರಸಕ್ಕೆ ಆಡಿದ್ದಲ್ವೇ? ಸರಸ ಅಂತ ಆಡಿದ್ದು ಹೌದು. ಸರಸ ಬಿಟ್ಟು ಹೋಯಿತು, ವಿರಸಭ ಬಂದು ಹೋಯಿತು. ಒಟ್ಟಿಗಿಟ್ಟು ಆಡುವುದಕ್ಕೆ ತೊಡಗಿದರು. ಒಟ್ಟಿಟ್ಟು ಆಡಿ ರಾಜ್ಯ ಸರ್ವಸ್ವವನ್ನು ಕಳಕೊಂಡ್ರು, ಸಂಪತ್ತು ಕಳಕೊಂಡ್ರು, ಆನೆ ಕುದುರೆ ಸೇನೆ ಎಲ್ಲವನ್ನೂ ಕಳ್ಕೊಂಡ್ರಮ್ಮ. ಚಕ್ರವರ್ತಿಗಳು ಈಗ ಏನು ಇಲ್ಲದೆ ಕಳವಳಗೊಂಡು ನಿಮ್ಮನ್ನೇ ಒತ್ತಿ ಇಡುವುದಕ್ಕೆ ಭೀಮಾಯಿತು. ಬಹು
ನಳಚಕ್ರವರ್ತಿ ಸೋಲಾಯಿತೆ ಬರುವುದಕ್ಕೆ ಸಾಧ್ಯ ಉಂಟೆ? ಹಾ, ವಿಧಿ ಬರಹವೋ ಏನು ನಾನರಿ. ಸ್ವಾಮಿ, ಒಂದು ಮಾತು, ಎಲ್ಲಿದ್ದಾರೆ ಅವರು? ನೋಡು ನನ್ನನ್ನು, ನನ್ನ ಮೈ ನಡುಗುತ್ತಾ ಇದೆ. ನಿಯಂತ್ರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಒಂದು ರೀತಿಯ ಭಯ ಭಯ. ನಾನಿದ್ದೇನವಲ್ಲ, ಭಯ ಯಾಕೆ ಭಯ ನಿಮಗೆ? ನೀನು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದೀಯ ದಮಯಂತಿ? ಇಷ್ಟವರೆಗೆ ಕಂಡವಳು ನಾನಲ್ಲ ದಮಯಂತಿ. ಕಾಂತ, ಸರ್ವವೂ ನನ್ನನ್ನು ಬಿಟ್ಟು ಹೋಯಿತು ಹೋಯಿತು. ಅದಕ್ಕೆ ನೀವ್ಯಾಕೆ ಚಿಂತಿಸುವುದು? ದಮಯಂತಿ, ಭೀಮಕರಾಯ ಪ್ರೀತಿಯಿಂದ ಸಾಕಿ ಸಲಹಿದ್ದು ನಿನ್ನನ್ನು, ಎಷ್ಟು ಮುದ್ದಿನಿಂದ ನಿನ್ನನ್ನು ಸಾಕಿದ್ದಾರೆ ಎಂಬುದನ್ನು ತಿಳಿದವರು ಹೇಳಿದ್ದಾರೆ ನನಗೆ. ಯಾವ ಕೊರತೆಯೂ ದಮಯಂತಿಯ ಜೀವನದಲ್ಲಿ ಬರದ ಹಾಗೆ ಬೆಳೆಸಿ ವಿದ್ಯಾವತಿಯಾದ ರೂಪವತಿಯನ್ನು ಈ ನಳಚಕ್ರವರ್ತಿಯ ಕೈಗೆ ಸಾಕಿದ ಗಿಣಿಯನ್ನು ಕೊಟ್ಟ ಹಾಗೆ ನನ್ನ ಕರಗ್ರಹಣ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಸತಿಯಾದ ದಮಯಂತಿಗೆ ಯಾವತ್ತೂ ಕೊರತೆಯನ್ನು ಮಾಡಬೇಡ ಮಗನೇ. ನನಗೇನು ಕಷ್ಟವಾಗಲಿಲ್ಲ ಇಷ್ಟರ ತನಕ. ನಿನಗೆ ಕಷ್ಟ ಆಗಲಿಲ್ಲ. ಈ ಹೊತ್ತು ಕಷ್ಟವನ್ನು ನಾನಾಗಿ ನಿನಗೆ ಕೊಟ್ಟು ಬಿಟ್ಟೆ. ತಮ್ಮಿಂದ ನನಗೇನಾಯ್ತು ಸ್ವಾಮಿ? ನಮ್ಮ ನಿಷಧ ದೇಶವನ್ನೇ ನಾನು ಕಳೆದುಕೊಂಡೆ ದಮಯಂತಿ, ಕಳೆದುಕೊಂಡೆ. ನಾನಿದ್ದೇನೆ ನಿಮ್ಮ ಜೊತೆಯಲ್ಲಿ, ನೀವ್ಯಾಕೆ ಹೇಳುವುದು? ಮುಂದೆ ನಮ್ಮ ಜೀವನದಲ್ಲಿ ಬರಬಾರದ ಕಷ್ಟ ಒಂದು ವೇಳೆ ವನವಾಸವೇ ಬಂತು, ಕಾಡು ಮೇಡಲ್ಲಿ ತಿರುಗುವ ಸ್ಥಿತಿ ಉಂಟಾಯಿತು. ಆ ಹೊತ್ತಿಗೆ ರವಿಯ ಕಿರಣ, ಕಾಲಿಗೆ ಚುಚ್ಚುವ ಮುಳ್ಳು, ಹೊಟ್ಟೆಗೆ ತುತ್ತಿಲ್ಲದೆ ಉಪವಾಸ ತಿರುಗುವ ಸ್ಥಿತಿ ಉಂಟಾಯಿತು ಎಂದಾದರೆ ದಮಯಂತಿ, ನಿನ್ನ ಕಷ್ಟವನ್ನು ನಾನು ಹೇಗೆ ನೋಡಿಕೊಳ್ಳುವುದು? ಹೇಗೆ ನೋಡಿಕೊಳ್ಳುವುದು? ಏನಿದೆ ಸ್ವಾಮಿ? ಏನು ಮಾಡುವುದು ನನಗೆ ತೋಚುವುದಿಲ್ಲ. ಎಲ್ಲವನ್ನು ಅರಿತವರು ತಾವು, ಶಾಸ್ತ್ರ ನೀತಿ ಅಸ್ತ್ರ ಎಲ್ಲವನ್ನು ಬಲ್ಲವರು ತಾವು. ಹಾಗಿದ್ರೆ ಅರಿತಂತ ನೀವು ಅರಿಯದ ಅಜ್ಞಾನಿಯಂತೆ ವರ್ತಿಸ್ತಾ ಇದ್ದೀರಿ ಇಂದು ತಾವು. ಒಂದು ಮಾತು ಹೇಳಬೇಕಾ? ಸರಸಕ್ಕಾಗಿ ದ್ಯೂತವನ್ನು ಆಡಿದವರು ತಾವು. ಸರಸ ಹೋಗಿ ವಿರಸವಾಯಿತು, ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಎನ್ನುವುದಾಗಿ ಚಿಂತೆ. ಆಟ ಆದ್ರೆ ಹಾಗೆ ಸ್ವಾಮಿ, ಒಂದ ಎಲ್ಲವನ್ನು ಕಳೆದುಕೊಳ್ಬೇಕು ಅಥವಾ ಎಲ್ಲವನ್ನು ಪಡೆಯಬೇಕು. ಆಟ ಆಡುವುದಕ್ಕೆ ಮುನ್ನವೇ ನಾವು ಯೋಚನೆಯನ್ನು ಮಾಡುತ್ತಾ ಇದ್ರೆ ಇಂತಹ ಕಷ್ಟ ನಮಗೆ ಬರ್ತಾ ಇರಲಿಲ್ಲ. ಬಿಡುವ, ಹೇಗೂ ತಾವು ಎಲ್ಲವನ್ನು ಕಳೆದುಕೊಂಡ ಮೇಲೆ ಇನ್ನು ನೀವು ಅಳಬಾರದು. ಒಂದು ಮಾತು ಹೇಳಬೇಕಾ? ಹಣೆಯಲ್ಲಿ ಬ್ರಹ್ಮದೇವ ಯಾವ ರೀತಿ ಬರೆಯುತ್ತಾನೋ, ನನ್ನದು ನಿಮ್ಮದ್ದು ಇವರದ್ದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಇದಕ್ಕಾಗಿ ತಾವು ಅಳುವುದು ಬೇಡ, ಏನು ಚಿಂತಿಸಬೇಡಿ ನೀವು.
ಚಕ್ರವರ್ತಿಗಳಲ್ಲಿ ಒಬ್ಬರಲ್ವೇ ತಾವು? ಸೇನೆಯ ಮುಂದೆ ಸಮರಕ್ಕೆ ನಾನು ನಿಂದೆ ಎಂದಾದ್ರೆ ಯಾವ ವೀರನು ನನ್ನ ಮುಂದೆ ಸಮರ್ಥನಾಗಿ ಹೋರಾಡುವವರಿಲ್ಲ. ಅಂತಹ ವೀರ ಯೋಧ ತಾವು. ಯಾವ ವಿರೋಧಿಗೂ ತಲೆ ತಗ್ಗಿಸಿದವರಲ್ಲ, ಭಯಪಟ್ಟವರಲ್ಲ. ಖಂಡಿತ. ನಮ್ಮ ದಾಂಪತ್ಯವು ಹೇಗೆ? ಆದರ್ಶ ದಂಪತಿಗಳನ್ನು ನಾವಿಬ್ಬರು. ಬ್ರಹ್ಮ ಸೃಷ್ಟಿಯಲ್ಲಿ ನಮ್ಮನ್ನು ಒಂದು ಮಾಡಿದ್ದು ಮಾನವರಲ್ಲ, ಪಕ್ಷಿಗಳು ಎರಡು. ನಿಜ ಸ್ವಾಮಿ. ಮೂಕ ಪ್ರಾಣಿಗಳು ದೇವರಿಗೆ ಸಮಾನ ಎಂದು ಭಾವಿಸಿದ ನಾವು ಆ ಪಕ್ಷಿಗಳಿಂದಾಗಿ ಒಂದಾದವು. ನನ್ನ ಯೋಗ ನೋಡಿ ದಮಯಂತಿ ವಲ್ಲಭ ಇಂದು ಈ ಸ್ಥಿತಿಗೆ ಹಣ ಬಂದಿದ್ದಾನೆ ಎಂದಾದ್ರೆ ನನ್ನ ಕುರಿತಾಗಿ ಯೋಚಿಸುವುದಲ್ಲ, ನಾನು ಎಲ್ಲವನ್ನು ಕಳೆದುಕೊಂಡಂತಹ ಹಣ ಕೈ ಹಿಡಿದ ಧರ್ಮಪತ್ನಿ ಈ ದಮಯಂತಿಗೆ ಎಂತ ಕಷ್ಟವನ್ನು ತಂದುಕೊಟ್ಟ, ಎಂತ ಪಾಪಿಯಾಗಿ ಹೋದ ಅಂತ ಇದೇನು ಹೊಸ ನಿನ್ನನ್ನು ಹೇಗೆ ನಾನು ಸಲಹಲಿ, ಹೇಗೆ ನಿನ್ನನ್ನು ರಕ್ಷಿಸಲಿ ದಮಯಂತಿ? ಇವತ್ತಂತಲ್ಲ, ಹಿಂದಿನ ವಿಷಯ ನಿಮಗೆ ಗೊತ್ತಿಲ್ವಾ? ಮರವು ನಮ್ಮ ಪಾದಗಿಂದೆ ಹರಗೆ ಅಡ ಕಪಾಲ ಪಿಡಿದು ಅವತ್ತು ಹೇಳಿಲ್ಲವರು ಮರವು ನಮ್ಮ ಪಾದಗಿಂದೆ ಹರಗೆ ಅಡ ಕಪಾಲ ಪಿಡಿದು ಹಿಡಿಯಲಿಲ್ಲ ಮೇಲೆ ಜಗದಿ ತೋರಿಸಿ ಇರಲಿ ರಾಜ್ಯ ಮಾಡಿಕೊಂಡು ಪರಮ ಸೌಖ್ಯದಿಂದ ಇರಲಿ ರಾಜ್ಯ ಮಾಡಿಕೊಂಡು ಪರಮ ಸೌಖ್ಯದಿಂದ ಅವ ಸ್ಥಿರದ ಸತ್ಯ ಮುಂದೆ ಸಾಕು ಎರೆಯ ಕೇಳು ನಮಗೆ ಸತ್ಯವನ್ನು ಸಾಕು. ಅವ ಸ್ಥಿರದ ಸತ್ಯ ಮುಂದೆ ಸಾಕು ಎರೆಯ ಕೇಳು ನಮಗೆ ನಮ್ಮ ಮಾಡಿ ಚಕ್ರವರ್ತಿ, ದಮಯಂತಿ ನಿಮಗೆ ನೀತಿಯ ಮಾತನ್ನು ಹೇಳುವಷ್ಟು ದೊಡ್ಡವಳು ನಾನಲ್ಲ. ಆದ್ರೂ ಕೂಡ ಲೋಕದಲ್ಲಿ ಧರ್ಮ ಎನ್ನುವುದು ಉಂಟು. ಪತಿಗೆ ಕಷ್ಟವಾದಾಗ ಪತ್ನಿಯಾದವಳು ಸಹಕರಿಸಬೇಕಂತೆ. ಕಾಂತ, ಮಂತ್ರಿಣಿಯಾಗಿ ಮಾತನ್ನು ಹೇಳುತ್ತಾ ಇದ್ದೇನೆ. ಮನುಷ್ಯರಾದಂತಹ ನಮ್ಮ ಪಾಡೇರ ಸ್ವಾಮಿ ಕಷ್ಟವನ್ನು ಅನುಭವಿಸಲೇಬೇಕು. ನಾವೇನು ಈ ಹಿಂದೆ ದೇವರು ಕಷ್ಟವನ್ನು ಪಡಲಿಲ್ಲವೇ? ದೇವರು ಹೌದು. ಎಲ್ಲಿ? ಪರಮೇಶ್ವರ ಬ್ರಹ್ಮದೇವನ ತಲೆಯನ್ನು ಚೂಟದಕ್ಕೆ ಹೋಗಿ ನರಕಪಾಲ ಹಿಡಿದು ಎಲ್ಲಾ ಕಡೆ ಸುತ್ತಾಡಿದ ವಿಷಯ ನಿಮಗೆ ಗೊತ್ತಿಲ್ಲ. ಅಜಕಪಾಲದಿಂದ ಪವಣೆ ಕೊಟ್ಟು ಶನಿ 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 ಸ್ವಾಮಿ ಎಂತವರಿಗೆ ದರಿದ್ರ ಸ್ಥಿತಿ ಬರ್ತದೆ ಹೇಳುವುದಕ್ಕೆ ಸಾಧ್ಯ ಉಂಟೆ? ಮಾತಿಗೆ ನಾನು ಆಡಿದ್ದ ಸ್ವಾಮಿ, ತಪ್ಪು ತಿಳಿದುಕೊಳ್ಳಬೇಡಿ. ಹಾಗೆ ಒಂದು ಮಾತು ಹೇಳ್ತಾ ಇದ್ದೇನೆ. ತಮ್ಮನಿಗೆ ಎಲ್ಲವೂ ಸಿಕ್ಕಿದೆ, ಸಂತೋಷದ ರಾಜಭಾರ ಮಾಡುತ್ತಾ ಬರಲಿ. ಯುದ್ಧದಿಂದ ನಾನು ಸೋತಿದ್ದೇನೆ ದಮಯಂತಿ. ಚಿಂತಿಸಬೇಡಿ. ಸತ್ಯ ಒಂದು ಉಂಟುಂಟಾದ್ರೆ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಸತ್ಯವೇ ತಾಯಿ ತನ್ನಂತ ನಂಬಿದಂತ ನಮಗೆ ಆ ಸತ್ಯ ಕೈಬಿಟ್ಟು ಹೋಗುವುದಕ್ಕೆ ಸಾಧ್ಯ ಉಂಟೇ? ಈವರೆಗೆ ಸತ್ಯಕ್ಕೆ ಲೋಪ ಮಾಡಬಾರದು ಎಂದು ನಡೆದಳು, ಇಂದು ದರಿದ್ರವಾಗಿ ಹೋಗಿದ್ದಾನೆ. ಎಲ್ಲವನ್ನು ಕಳೆದುಕೊಂಡರೂ ಕೂಡ ದರಿದ್ರವಂತ ನೀವು ಹೇಳಿದ್ರು ಕೂಡ ಸತ್ಯ ಒಂದು ಉಂಟುಂಟಾದ್ರೆ ಖಂಡಿತವಾಗಿ ಮೇಲೆ ಬರುವುದಕ್ಕೆ ಸಾಧ್ಯ ಉಂಟು. ಮುಗಿಯಿತು, ಜೀವನ ಮುಗಿಯಿತು ದಮಯಂತಿ, ಮುಗಿಯಿತು. ನೀನೆಂತ ಭಾಗ್ಯವಂತಿ, ಎಂತ ಹೆಂಡತಿ ಸಿಕ್ಕಿದಾಳ ಪುಣ್ಯ. ನಾನಿಲ್ವಾ? ನನ್ನಲ್ಲಿಲ್ವಾ? ನೀವು ಯಾಕದು ನಿಮಗೆ ಮಂಡ್ಯ ವಿಷಯ ಅರ್ಥ ಆಯ್ತು. ನಿಮಗೆ ಬೇಕಾದೀಗ ನನ್ನ ವಸ್ತುಗಳ ಆಭರಣ ಬೇಕು. ವಲ್ಲಭ, ಸೋತಿದ್ದೆ ಚಿಂತಿಸಬೇಡಿ. ಹೆಂಡತಿಯಾಗಿ ನಾನಿದ್ದೇನೆ. ಕುಳಿತು 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 ಪುನಃ ಜೂಜಾಟವ ಮರಳಿ ಸತ್ಯ ಮುಗಿಸಿದಾಗ ಖಂಡಿತವಾಗಿ ನಾವು ಉಳಿತೇವೆ. ಮರಳಿ ಯತ್ನವ ಮಾಡು. ಪುಷ್ಕರ ಆಟ ಆಟ ಈಗ ಸ್ವಲ್ಪ ಒಳ್ಳೆದಾಗಿದೆ. ಆಟದ ಹಾಗೆ ಈಗ ಸ್ವಲ್ಪ ಆಟ ನೀವು ಅಲ್ಲೇ ಕುಳಿತುಕೊಳ್ಳುವುದು. ಅಂದು ಮದುವೆ ಮಾಡಿಸಿಕೊಡ್ತೇವೆ. ಇದು ಇಲ್ಲ ವಜ್ರದ ಉಂಗುರ ದಮಯಂತಿ ಪಣವಾಗಿಟ್ಟಿದ್ದೇನೆ. ಅಲ್ಲಮ್ಮ, ಈ ರಂಗಕ್ಕೆ ಹೆಂಗಸರು ಬಂದ್ರೆ ಆಟ ಒಳ್ಳೆಯದಾಗ. ಆಗ ನೀರಸ ಇತ್ತು. ನೀನೀಗ ಬಂದೆ ನೋಡು. ನೀವು ನೋಡುವುದಕ್ಕೆ ನೀವು ಆಟ ನೋಡುವುದಕ್ಕೆ ಬಂದವರು ಅದಕ್ಕೆ ಮಸಕ ಮಾಡುವುದು ಯಾಕೆ? ಆಗಲ್ಲ ಆಗಲ್ಲ, ನಾನು ಅದನ್ನು ಮುಟ್ಟಿದ್ದಷ್ಟೇ. ನೀವು ಮುಟ್ಟಬೇಕಂತ ಆಡುವವರು ಇವರಿಬ್ಬರಲ್ಲ, ಒಬ್ಬರು ಮುಟ್ಟಿದ್ದಾರೆ ಸಾಕು. ಆಗದಿಂದ ಪದೇ ಪದೇ ಮುಟ್ಟುತ್ತಾ ಇದ್ದಾರೆ. ಈಗ
ನಾನು ಸ್ವಾಮಿ ನಿಮಗೆ ಯಾವ್ದು ಬೇಕು? ಹಳೆ ಹೇಳ್ತಿದೆಯಾ? ಹಳೆ ನಿನಗೆ ನಮ್ಮದು ಚಿಟ್ಟೆ. ನಮ್ಮದು ಚಿಟ್ಟೆ. 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 ಪುಷ್ಕರ. ನಿನ್ನದು ಚಿಟ್ಟೆ. ಆಟ ಆಡಿದರು ಒಂದಾಟ ಹಳೆ ನಮಗೆ ಸ್ವಲ್ಪ ಬಂತು. ಸ್ವಲ್ಪ ಮಾತ್ರ ಇನ್ನು ಉಂಟಲ್ಲ. ಬಲ್ಲಪ್ಪ, ಚಿಂತಿಸಬೇಡಿ. ಇದು ಬಂದ ನನಗಾಗಿ ಮಾಡಿಸಿಕೊಟ್ಟದಲ್ಲ. ಇದು ಅಪ್ಪನ ಮನೆ ಅಂತಲ್ಲ ಹಳತ್ತು ಗಂಡನ ಮನೆ. ಅದು ಬಂದವರೇ ತಗೊಳ್ಳಿ ತಾಯಿ ಮನೆ ಎಲ್ಲವೂ ಇರಿಸಿದ್ದೆ. ಈ ಸಲ ಆಟದಲ್ಲಿ ಗೆಲುವು ನಮಗೆ ಚಿಂತಿಸಬೇಡಿ. ಆದ್ರೆ ಒಂದು, ಈ ಆಟದಲ್ಲಿ ಗೆಲುವು ನಮಗೆ ಬಂತುಂಟಾದ್ರೆ ಯಾವುದನ್ನು ನಾವು ಕೊಟ್ಟಿದ್ದೇವ ಎಲ್ಲವನ್ನು ತಾವು ಕೊಡಬೇಕು. ಒಂದೇ ಕ್ಷಣದಲ್ಲಿ ಎಲ್ಲವನ್ನೂ ಮರಳಿ ಒಪ್ಪಿಸಬೇಕು. ರಾಮಾಂದ್ರ ಈಗ ಅದು ಈ ಆಟದಲ್ಲಿ ಒತ್ತೆಟ್ಟ ಈ ವಸ್ತುವಿನ ಮೂಲಕ ಇದೆಲ್ಲ ಮತ್ತವನಿಗೆ ಅದನ್ನೇ ಒಂದು ಮುಟ್ಲಿಕ್ಕಿಲ್ಲ. ಅದನ್ನು ನಾನು ಮುಟ್ಟಿ ರಾಜಾರ ಹಿಡಿದವರು ಸ್ವಾಮಿ. ಕುಳಿತುಕೊಳ್ಳಿ ರಾಜಾರ ನಮಗೆ ಅಲ್ಲಿ ನೀನು ಕೂತ್ರೆ ಆಟ ಸರಿ ಕಾಣುವುದಿಲ್ಲ. ಅದಕ್ಕೆ ಮುಂದೆ ಕುಳಿತುಕೊಂಡು ಪ್ರೇಕ್ಷಕರ ಆಟಕ್ಕೆ ಹೋದಾಗ ಹಿಂದೆ ಕೂತ್ಕೊಳ್ಬೇಕು, ಕಾಣುವುದಿಲ್ಲ. ಈ ವಸ್ತುವಿಗೆ ಯಾವ ನಮ್ಮದು ಬಂದಿತ್ತು. ಅವರ ಒಂದು ಆಭರಣಕ್ಕೆ ನೀನು ಸಂಪೂರ್ಣ ಕೊಡ್ಬೇಕಾಗ್ತದೆ. ನೀವು ಹಳೆ ಹೇಳಿದ್ದ ಹರಿ ಬೇಡ, ಈಗ ಚಿತ್ತೆ ಪುಷ್ಕರನಿಗೆ ಚಿತ್ತೆ ಚಿತ್ತೆ ಅಲ್ಲಿಗೆ ಹರೆ ಸತ್ಯ ಉಳಿಬೇಕು ಹಾಗೆ ಹೇಳಬೇಡಿ ತಾವು. ಆಗ ಸಮಯ ಸಿಗ್ತದೆ ಚಿತ್ತೆ ಅಂತ ಹೇಳಿದ್ದು ನೀನು. ಆಗ ಜಿತೆ ಈಗ ನೀವು ಮತ್ತೆ ನನ್ನನ್ನು ಮುಟ್ಟಿದ್ದಾಗೆ ನೀವು ಮುಟ್ಟಿದ್ದೀರಿ. ಅದಕ್ಕೆ ಪ್ರಸಂಗ ಮಾಡಿದ್ದು ಯಾರು? ನೀವಿದ್ದೀರಲ್ಲ, ಅವನಿಗೆ ಬಿಟ್ಟ ಸುದ್ದಿ ಹಾಗಲ್ಲ. ಅವ ಬಿಟ್ಟದ್ದು ಎಲ್ಲ ನಿನಗೆ. ನಿನ್ನದು ಒಂದು ಮೊದಲು ಚಿಂತೆ, ಈಗ ಹವೆ. ನಾನು ಹೇಳುದು ಏನು ಗೊತ್ತೇ? ಚಿಂತೆ ಎಲ್ಲ ಕರ್ಕೊಂಡ ಇನ್ನೇನು ಉಂಟು, ಇನ್ನೇನು ಉಂಟು, ಉಂಟಾ ಇಲ್ವೋ ಇಲ್ವೋ? ಚಕ್ರವರ್ತಿಯಾಗಿ ಮೆರೆದವ ನೀನು, ನಿಷೇಧವನ್ನು ಆಳುತ್ತಾ ಇದ್ದವ. ನಿನ್ನನ್ನು ವಿರೋಧಿಸುವುದಾಗಿ ಪ್ರಪಂಚದಲ್ಲಿ ಯಾರು ಹುಟ್ಟಿಲ್ಲ ಎಂಬುದಾಗಿ ಹೇಳಿಸಿಕೊಂಡವ, ಅವ ಭಾವಿಸಿಕೊಂಡ. ಅನೇಕ ಸಾಮಂತರಿದ್ದಾರೆ. ಈಗ ನೋಡುವಾಗ ಯಾರಿಲ್ಲ. ಯಾರನ್ನು ಕಳ್ಕೊಂಡು ಈ ಪುಷ್ಕರನಿಗೆ ಬಲವಾಗಿ ನಿಂತಿದ್ಯಾ. ಈಗ ಇನ್ನು ಹೆಚ್ಚು ಹೊತ್ತು ಇಲ್ಲಿ ನಿಂತ್ರೆ ನಮ್ಮ ಸಭಿಕರು ಅವರಿಗೆ ಕಲ್ಲು ಬಿಸಾಡ್ತಾರೆ. ಆದ್ರಿಂದ ಬೇಗ ಹೊರಟು. ಜೂಜಾಟವಾದ ಚಟ ನಿನಗೆ ಬೇಕಾ? ಮುಖ ತೋರಿಸುತ್ತೆ ಮುಖಕ್ಕೆ. ಅಣ್ಣ ಹೆಂಡತಿ ಕಳ್ಕೊಳ್ಬೇಕು. ಅವರೇ ಕ್ಷಮ. ಇದು ನನ್ನ ರಾಜ್ಯ. ನಾನು ಹೇಳಿದ ಹಾಗೆ ಮುಖ ತೋರಿಸದ ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೆ
ಈಗ ಕುತ್ತಿಗೆಯಲ್ಲಿ ಉಂಟಲ್ಲ ಅದ್ಯಾರು ನನ್ನದಲ್ಲ. ಅದನ್ನೆಲ್ಲ ಹಾಕಿಕೊಂಡು ಹೋದ್ರೆ ಮೊದಲಿನ ಪರಿಚಯ ಉಳ್ಳವರು ನರಚಕ್ರವರ್ತಿಗಳು ಇದು ಇದ್ರೆಲ್ಲ ನರಚಕ್ರವರ್ತಿ ಈಗ ಅದರ ಈಗ ಹಾಕೊಂಡು ಬರ್ತದೆಯಾ? ಹೊರಟು ನಿಂತಿದ್ಯಾ? ಆಭರಣ ಯಾರ್ದದು? ಅದು ನಿನ್ನದು. ಎಲ್ಲವನ್ನು ಸೋತ ಮೇಲೆ ಅದು ನನ್ನದು. ಬಿಚ್ಚು ಬಿಚ್ಚು. ನಿನಗೆ ಯಾಕೆ ಬಟ್ಟೆ ಸೀರೆ? ಗಂಟಲಿಲ್ಲ ಸಂಪತ್ತ ನಿನಗೆ ಯಾಕೆ? ಬೆಚ್ಚ ಎಲ್ಲವನ್ನು ನನ್ನ ಬಂಡಾರಕ್ಕೆ ಒಪ್ಪಿಸಬೇಕು. ಅದನ್ನು ಬಿಚ್ಚಿದೆ ಅವರು. ಹೌದು, ಇಲ್ಲಿ ಇಲ್ಲಿ ಈಗಲೇ ಇಲ್ಲಿ ಏಕ ವಸನ ಸಾಕಿವನಿಗೆ ನಮ್ಮ ಭಂಡಾರಿಗಳಿದ್ದಾರೆ. ನಮ್ಮ ಭಂಡಾರಿಗಳು ಅವರ ಕೈ ಅವನಿಗೊಂದು ಅವನಿಗೆ ವಸನ ಕೊಡು. ಒಂದು ಏಕ ವಸನ, ಒಂದೇ ವಸನ ಸಾಕು. ಮಾತ್ರವಲ್ಲ, ಆ ಭಂಡಾರಿಗಳು ಬರಲಿ. ತುಟಿ ಬಿಚ್ಚಿ ಮಾಡ್ತೀನಿ. ತುಟಿ ಬಿಚ್ಚಿ ಮಾಡಿ ಎಲ್ಲಿದು ವಸನ ಆಗಿತ್ತು. ಅದನ್ನು ಬಿಚ್ಚಬೇಕು. ಒಂದು ಶಬ್ದ ಮಾತಾಡ್ಬಾರ್ದು. ಈ ಜಾಗದಲ್ಲಿ ಮಾತಾಡ್ತಾರೆ. ನಮಗೆ ಅರ್ಥ ಆಗುತ್ತದೆ. ಇನ್ನ ನೀನು ಉಸಿರಾಡುವ ಗಾಳಿ ಅದು ನನ್ನದು. ನೀನು ನಿಂತ ಭೂಮಿ ಅದು ನನ್ನದು. ಬನ್ನಿ ನಾನು ಹೇಳ್ತಾ ಇದ್ದೇನೆ. ಭಂಡಾರಿಗಳಲ್ಲಿ ಬನ್ನಿ. ಇಲ್ಲಿ ಭಂಡಾರಿ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಆದಷ್ಟು ಬೇಗ. ಹೌದು ಅಷ್ಟೇ ಬೇಗ. ಬನ್ನಿ. ಅಷ್ಟೇ ನೋಡಿ. ಹೌದು ಒಪ್ಪಿಸಿ. ಇದನ್ನು ಒಟ್ಟುಕೊಂಡದ್ದು ಇಲ್ಲಿ ಬಿಚ್ಚಿಡ್ಬೇಕು. ಒಂದು ವೇಳೆ ನೀವು ಮಾತಾಡ್ತಾ ಹೀಗೆ ಇದ್ರೆ ಏನಾಗ್ತಾ ಇಲ್ಲ. ಇಲ್ಲಿ ಪ್ರತ್ಯೇಕವಾಗಿ ನಿಮಗೆ ಕೊಡಲ್ಪಡ್ತದೆ. ಬನ್ನಿ ಬನ್ನಿ. ನಮ್ಮಲ್ಲಿದ್ದಾರೆ ಬನ್ನಿ. ಸೇನಾ ನಾಯಕರಲ್ಲಿದ್ದಾರೆ. ಅಲ್ಲ, ಹೀಗೆ ಮುಖ ನೋಡ್ತಾ ಇದ್ದಾರೆ. ಭಂಡಾರವನ್ನು ನೋಡಿಕೊಳ್ಳುವ. ಬನ್ನಿ ಮುಂದೆ ಬನ್ನಿ. ನಾವು ಹಿಂದೆ ನಿಲ್ಲುವ. ಒಂದು ಹೆಂಗಸಿಗೆ ಪಾಪ ಒಂದು ಸೀರೆ ಕೊಡಿ, ಅವರಿಗೆ ಒಂದು ಕೊಡಿ. ನಿಮ್ಮನ್ನು ದೇವರು ಒಳ್ಳೇದು ಮಾಡ್ಲಿ. ನಮ್ಮವರು ಈಗ ಅದೇ ಬದಲಾದ ಇಷ್ಟರವರೆಗೆ ಸಂಪತ್ತಿನ ಅನುಭವ ನನಗೆ ಏನೆಂಬುದಾಗಿರಲಿಲ್ಲ. ಹಾಗಂತ ನನಗೆ ಇಲ್ಲ ಅಂತಲ್ಲ, ಇತ್ತು. ಒಪ್ಪದ ಸ್ವಾಧೀನ ಮಾಡಿಕೊಂಡಾಗ ಎಷ್ಟು ಆನಂದ ಸಿಗ್ತದೆಂಬುದಾಗಿ ಹೇಗೆ ಗೊತ್ತಾಯಿತು. ಎಲ್ಲರೂ ಹೇಳುವುದು ಅಣ್ಣ 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 ತಮ್ಮಂದಿರು ಒಂದಾಗಿರ್ಬೇಕಂತ. ಒಂದಾಗಿದ್ರೆ ನಮಗೆ ಯಾವ ಪ್ರಯೋಜನ ಇಲ್ಲ. ಹೇಗಾಗಿದ್ರ ಎಲ್ಲೂ ಸಿಕ್ಕವನ್ನು ಒಬ್ಬರು ಅನುಭವಿಸಬೇಕು ಎಂಬುದಾಗಿ ಈಗ ಗೊತ್ತಾಗ್ತಾ ಇದೆ. ಈಗ ನೀನು ಎಣಿಸುವುದು ನಿನ್ನ ಆಟದಿಂದ ಇಷ್ಟೆಲ್ಲ ಸಿಕ್ಕಿದಂತೆ. ಆತ ನನ್ನದಲ್ಲ, ಮತ್ತೆ ನನ್ನ ಆಟದ ಕಲಾವಿದ ನೀನು. ನಾನು ನನ್ನ ಕಬಡ್ಡಿ. ಹೌದಾ? ಆಡಿದ್ದು ನೀನು, ಆಡಿಸಿದ್ದು ನಾನು, ನೋಡುವ ಪ್ರೇಕ್ಷಕರಿಗೆ ಕೂತದ್ದು ನಾನು, ಅವನಿಗೆ ಹುಮ್ಮಸ್ಸು ಬರುವ ಹಾಗೆ ಮಾಡಿದ್ದು ನಾವು. ಒತ್ತೆ ಅಂತ ಇಳಿಸಿ ಒತ್ತಾಯಿಸಿದ್ದು ತಾವು. ಒತ್ತಾಯಿಸಿ ಎಲ್ಲವನ್ನೂ ನಿನ್ನ ಬಳಿಗೆ ಬರುವ ಹಾಗೆ ಮಾಡಿದ್ದವನು ನಾನು. ಆಗ ಏನು ಅಂತ ನಿನಗೆ ತೋರಿಸಿಕೊಟ್ಟಿದ್ದೆ. ಆಗ ಮಾತು ಹೇಳಿದ್ದೇನೆ, ನನ್ನ ನೀನು ನಂಬಿದ್ಯಾ? ನನ್ನ ಸಮಸ್ತ ಸಾಮ್ರಾಜ್ಯವು ನಿನ್ನ ವಶ ಮಾಡಿಕೊಡ್ತೇವೆ. ಶನಿಯ ಆರಾಧನೆ ಒಪ್ಪಿ ಹೇಳಿದ ಮಾತನ್ನು ಯಾರು ಒಪ್ಪುತ್ತಾರೆ ಅವರಿಗೆ ಅಷ್ಟ ಸೌಭಾಗ್ಯ ಎಲ್ಲ ಕೂಡಿ ಬರ್ತಾರೆ. ನನ್ನ ಮಾತನ್ನು ಯಾರು ಮೀರ್ತಾರ, ನನ್ನನ್ನು ಯಾರು ನಂಬುವುದಿಲ್ವ, ಅಷ್ಟ ಸೌಭಾಗ್ಯವಂತ ಒಬ್ಬ ದಟ್ಟ ದರಿದ್ರನಾಗ್ತಾರೆ ಎಂದು ನಿನ್ನ ಕಣ್ಣ ಮುಂದೆ ಅದನ್ನು ನಾನು ಮಾಡಿ ತೋರಿಸಿದ್ದೇನೆ. ಹೌದು, ಆದ್ರಿಂದ ಆಟ ನನ್ನದು, ನೀನು ಕಲಾವಿದ. ಹೌದು, ನನ್ನ ಪಾತ್ರ ಬೇಕಾಯ್ತು. ನಾನು ಶಾಮಿ ಅಂತೇಳಿ ಅವನಿಗೆ ಗೊತ್ತಿಲ್ಲ. ನಾನು ಹಿಡಿದದ್ದು ನಿನ್ನ. ಹೌದು, ನಿನ್ನ ಮೂಲಕ
ನಾನು ಇದನ್ನು ಎಲ್ಲರೂ ಹೇಳಿಕೊಂಡು ಬರ್ಬೇಕು. ಮಾತ್ರವಲ್ಲ, ಈ ಅಧಿಕಾರದ ಅವಧಿಯಲ್ಲಿ ಎಲ್ಲ ಬದಲಾವಣೆ ಮಾಡಿರ್ತಾರೆ. ಇವ ಏನೆಲ್ಲ ಮಾಡಿದ್ದಾನ ಅದನ್ನೆಲ್ಲ ತೆಗಿಬಿಡ್ಬೇಕು. ನಮ್ಮದು ಬೇರೆ, ನಾವು ಒಂದು ಗೊತ್ತಾಗಬೇಕಾದ್ರೆ ಬೇರೆ. ಹೌದು, ಇಲ್ಲದಿದ್ರೆ ನಳನನ್ನು ದೇವರೆಂಬುದಾಗಿ ಜನತೆ ಹೇಳ್ತಾ ಇದೆ. ನಾಳೆ ನಳ ಹೆಸರುವಾಸಿ ಅಲ್ಲ, ಪುಷ್ಕರ ಹೆಸರುವಾಸಿ ಅಂತ ಆಗುವಲ್ಲಿ ನನ್ನ ಪಾತ್ರ ನಿಜ ಆಗ್ಬಿಟ್ಟು ನಾವು ಸ್ವಲ್ಪ ವಿಶ್ರಾಂತಿ ಮಾಡಿ. ನಾವು ಸ್ವಲ್ಪ ವಿಶ್ರಾಂತಿ ಆರು ಮೊಳದ ಸೀರೆಯ ತುಂಗ ಕೇವಲ ಲಜ್ಜೆಯು ಶಿರವಾಗುತ್ತ ಕೇವಲ ಲಜ್ಜೆಯು ಶಿರವಾಗುತ್ತ ಅರಮನೆಯಿಂದ ಹೊರಮಟ್ಟರು ಅರಮನೆಯಿಂದ ಹೊರಮಟ್ಟರು ಇನ್ನು ಅವಸ್ಥೆಯನ್ನು ಸರಿಯಾಗಿ ಆಲೋಚನೆ ಮಾಡು. ಜೂತವನ್ನು ಆಡುವ ಮೂಲಕವಾಗಿ ಪುಷ್ಕರನಲ್ಲಿ ಸೋತು ಸರ್ವಸ್ವವನ್ನು ಕಳೆದುಕೊಂಡೆ. ಪುಷ್ಕರನಿಗೆ ನೀನು ಶರಣಾಗಿ ಹೋದೆ. ಇನ್ನು ಅರೆಗಳಿಗೆ ನೀಡಿರಬೇಡ. ಅಣ್ಣ ತಮ್ಮಂದಿರು ಎಂಬಂತ ಸಂಬಂಧ ಇಲ್ಲಿಗೆ ಮುಗಿದಿದೆ. ನಾನು ಅರಸ, ಯಾವ ಅಧಿಕಾರ ನಿನಗೆ ಇಲ್ಲಿ ಇಲ್ಲ. ಹಾಗಾಗಿ ಹೋಗದೆ ಇದ್ರೆ ಏನ್ ಮಾಡ್ತೇನೆ ಗೊತ್ತಿ? ಆಡುಗಳಿದ್ದಾರೆ ಒಳಗೆ ಕೈಯಾಗೆ ನೋಡ್ತೇನೆ. ನಾವು ತೆರಳಿ ಹೊರಡೋದಕ್ಕೆ ಸಿದ್ಧವಾಗಿರುವಂತವರು ನಾವು ನೋಡಿದೀಯ. ಇದರ ಕೈ ಇಡ್ತಾ ಇದ್ದಾರೆ. ಅರಸ ಹೋಗಬೇಡ ಹೋಗಬೇಡ ಅಮ್ಮ ಹೋಗುದು ಬೇಡ ಎನ್ನುವುದಾಗಿ ಅವರ ಮನಸ್ಸಿಗೆ ನೋವಾಗದಂತೆ ಎರಡು ಮಾತನ್ನು ಹೇಳಿ ಆಮೇಲೆ ಹೋಗ್ಬೇಕಾದ. ಪ್ರಜಾಕೋಟಿಯೇ ಎಲ್ಲರೂ ಬಂದು ನಿಂತಿದ್ದಾರೆ. ತುದಿಗಾಲಲ್ಲಿ ನಿರೀಕ್ಷೆಯಿಂದ ಇದ್ದಾರೆ, ನಮ್ಮ ಬೆನ್ನಲ್ಲಿ ನಿಂತಿದ್ದಾರೆ. ಅವರು ಯಾರು ನಮ್ಮ ಜೊತೆಯಲ್ಲಿ ಬರುವುದು ಬೇಡ. ನಿಮಗೆ ಕರೆ ಜೋಡಿಸಿ ನಾನು ಪ್ರಾರ್ಥಿಸುವುದು,
ನನ್ನ ಅಣ್ಣಂದಿರು, ತಮ್ಮಂದಿರು, ಬಂಧುಗಳು, ನಮ್ಮ ಪ್ರಜೆಗಳು, ನಳನಿಗೆ ಇಂಥ ಒಂದು ಸ್ಥಿತಿ ಬರ್ತದೆ ಎಂದು ಯಾರೂ ಯೋಚಿಸಿರಲಿಲ್ಲ. ಕನಸಿನಲ್ಲಿಯೂ ಇಂಥ ಒಂದು ದೃಶ್ಯ ನಾನು ಕಂಡವನಲ್ಲ. ನನಗಾಗಿ ನೀವು ಮಿಡಿಯುತ್ತಾ ಇದ್ದೀರಿ, ಕಣ್ಣೀರು ಹರಿಸುತ್ತಾ ಇದ್ದೀರಿ. ಆದ್ರೆ ಈ ಕಷ್ಟ ನಳನಿಗೆ ಮಾತ್ರ, ನಿಮಗಲ್ಲ. ನೀವು ಯಾರು ದುಃಖಿಸಬೇಡಿ. ಅರಸರ ಕಷ್ಟ ನನಗೆ ಎಂದು ನನ್ನ ಜೊತೆಯಲ್ಲಿ ನೀವು ಬರುವುದು ಬೇಡ. ಕೈ ಮುಗಿಯುತ್ತೇನೆ. ನೀವು ನಿಮ್ಮಷ್ಟಕ್ಕೆ, ನಾನು ಬರುವ ಕಾರಣವರೆಗೆ ನಮ್ಮ ಕಷ್ಟ ದೂರ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ. ನಿಮ್ಮನ್ನು ಬಿಟ್ಟು ನಾನು ಹೋಗುವುದಿಲ್ಲ. ನನ್ನ ಮನಸ್ಸು ನಿಮ್ಮಲ್ಲೇ ಇದೆ. ನಿಮಗೆ ದೇವರು ಯಾವ ಕಷ್ಟವನ್ನೂ ಕೊಡದಿರಲಿ. ನಾನು ಹೋದಲ್ಲಿ ಸಂತೋಷವನ್ನು ಅನುಭವಿಸುವ ಹಾಗೆ ನೀವೆಲ್ಲರೂ ಆಶೀರ್ವಾದವನ್ನು ಮಾಡಿ. ತಂದಿರಿ, ನನ್ನ ತಂಗಿದ್ದೀರಿ ಅಲ್ಲ, ನಿಮ್ಮ ಮಗಳು ಅಂತ ನನ್ನನ್ನು ಭಾವಿಸಿ ದಮಯಂತಿ ಮಹಾರಾಣಿಯಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾತನಾಡಿದ್ದೆ ಮೊದಲಾಗಿ ನನ್ನ ಕ್ಷಮಿಸಬೇಕು. ಅಲ್ಲ, ನಿಮ್ಮೆಲ್ಲರ ತಾಯಿಯಾದಂತಹ ನನ್ನನ್ನು ಬಿಟ್ಟು ಹೋಗುತ್ತೀರಿ ಎನ್ನುವುದಾಗಿ ದುಃಖಿಸಬೇಡಿ, ಅಳಬೇಡಿ. ಮದುವೆಯಾಗುವಂತಹ ಸಂದರ್ಭದಲ್ಲಿ ಮುತ್ತೈದೆಯಾಗಿ ಹೆಣ್ಣಾದಂತಹ ನಾನು ಅರಸಿನ ಕುಂಕುಮ ಬಾಗಿಲನ್ನು ಇಟ್ಟು ತುಂಬಿ ಆಶೀರ್ವಾದ ಮಾಡುತ್ತಾ ಇದ್ದೆ. ಅದೇ ಕೈಗಳಿಂದ ಈ ಸೀರೆಯನ್ನು ಉಟ್ಟೆ. ಯಾರ ಹಣೆಗೆ ತಿಲಕವನ್ನು ಇಟ್ಟಿದ್ದೇನೋ ಅದೇ ಕೈಗಳಿಂದ ನನ್ನ ಗಂಡ ಮಾಡಿಸಿಬಿಟ್ಟ ಆಭರಣೆಲ್ಲ ಬಿಚ್ಚಿಕೊಟ್ಟೆ. ಅಳುವುದಿಲ್ಲ, ದುಃಖಿಸುವುದಿಲ್ಲ. ನಿಮ್ಮಲ್ಲಿ ಬೇಡಿಕೊಳ್ಳುವುದಿಷ್ಟೇ ಅಮ್ಮ, ಬೇರೆ ಏನನ್ನು ಕೇಳುವುದಿಲ್ಲ. ಜೀವನದಲ್ಲಿ ನಾವಿಬ್ಬರು ಎಷ್ಟೇ ಕಷ್ಟವನ್ನು ಅನುಭವಿಸಲು ಕೂಡ ಸಂತೋಷದಲ್ಲಿರಬೇಕೆನ್ನುವುದಾಗಿ ಆಶೀರ್ವಾದ ಮಾಡಿ ಹೊರಟುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ. ಆದ್ರೆ ಒಂದು, ನಮ್ಮ ಮಕ್ಕಳು, ಅವರನ್ನು ನಾವು ಕರೀಬೇಕು. ಅವರಿಗೆ ನಮ್ಮ ಈ ವಿಷಯ ಗೊತ್ತಾಗಬಾರದು, ಹೇಳಕೂಡದು. ಅವ್ರನ್ನೇನು ಮಾಡುದು? ನಾವು ಪುರಕ್ಕೆ ಕಳುಹಿಸಬೇಕು. ದಮಯಂತಿ ನಮ್ಮ ಜೊತೆಯಲ್ಲಿ ಆ ಎಳೆಯ ಕೂಸುಗಳು ಕಷ್ಟವನ್ನು ಕೊಡುವುದಲ್ಲ. ಅವರಿಗೆ ನಮ್ಮ ಈ ಸ್ಥಿತಿ ಅರ್ಥ ಆಗುವುದು ಬೇಡ. ದಮಯಂತಿ, ಒಂದು ಮಾತು, ಮಕ್ಕಳನ್ನು ಕರೆದು ಎರಡು ಮಾತನಾಡುವುದಕ್ಕೆ ಅವಕಾಶ ಕೊಡ್ತೀರಾ? ಇಲ್ಲದ ಮಕ್ಕಳು ಚಂದ್ರಸೇನ ಪುರಾತನೆ ಮಗು ಸ್ವಾಮಿ ಅಪ್ಪ, ಯಾಕಮ್ಮ ಕಣ್ಣೀರು? ನಿಮ್ಮ ಮಕ್ಕಳ ಅಂತ ನಾವಿದ್ದೇವೆ, ನೀವು ಕಣ್ಣೀರಾಗ್ತಾ ಇದೆಯಾ? ಅಪ್ಪ, ನಾವಿರುವಾಗ ಕಣ್ಣೀರಾಗ್ತಾರೆ ಅಪ್ಪ. ಇದು ರಾಜವಂಶದ ಕುಡಿಯ ವಚನ ಅಮ್ಮ. ಇದು ನನ್ನ ಮಗನ ಮಾತು. ಸಂತೋಷ ಆಯಿತು ಮಗನೇ. ಯಾವ ಹೊತ್ತಿಗೂ ಕಷ್ಟ ಬಂದು ಎಂದು ಕುಗ್ಗಬಾರದು ಮಗನೇ. ನಾನು ನಿನ್ನಮ್ಮ ಒಂದಷ್ಟು ದಿನ ವನವಾಸದಲ್ಲಿರಬೇಕು ಅಂತ ತೀರ್ಮಾನಿಸಿದ್ದೇವೆ. ಏನಿಲ್ಲ ಮಗ, ಹೀಗೆ ಸಂತೋಷದ ಹೊರಟವರು ನಾವು. ಕಣ್ಣೀರು ಯಾಕೆ ಕೇಳಿದ್ರೆ ಮಕ್ಕಳ ಕಾರಣಕ್ಕಾಗಿ ಅಳಬೇಡಿ ಅಮ್ಮ. ಅಪ್ಪ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಅಪ್ಪ. ಹೌದಮ್ಮ, ಏನಾಗುದಿಲ್ಲ ಮಗ. ಆದ್ರೆ ಒಂದು, ಸ್ವಾಮಿ, ಪ್ರೀತಿಯಿಂದ ಸಾಕುವುದಕ್ಕೆ ನನ್ನ ಕುಂತಾ ಇದ್ದಾರೆ. ಅಜ್ಜಾಜಿ ಯಾವುದು ನಿಮ್ಮ ನೆನಪಲ್ಲಿ ಸದಾ ಇದ್ದಾರೆ. ಅಲ್ಲಿಗೆ ಹೋಗಿ ಬೇಕಾದಷ್ಟು ಉಂಡು ತೇಗಿ ಸಂತೋಷದ ಕಾಲವನ್ನು ಕಳೆಯಿರಿ. ತಂದೆ ತಾಯಿಯ ನೆನಪು ಯಾವ ಕಾಲಕ್ಕೂ ನಿಮಗೆ ಆಗುವುದಿಲ್ಲ. ಇಲ್ಲಿಯ ಸಂತೋಷ ನಿಮ್ಮ ಅಜ್ಜನ ಮನೆಯಲ್ಲಿ ವಿದರ್ಭದಲ್ಲಿ ಸಿಗ್ತದೆ ಮಕ್ಕಳೇ. ಅಪ್ಪ, ನಮ್ಮ ಈ ವ್ರತ ಮುಗಿದ ತಕ್ಷಣ ನಾವು ಬಂದೆವು. ನಿಮ್ಮ ಮನೆ ಬರ್ತೇವೆ. ಅಪ್ಪ, ನಾವು ಹೋಗುದಿಲ್ಲಪ್ಪ, ಹೋಗುದಿಲ್ಲಪ್ಪ. ಪುರೋಹಿತರೇ, ಇಲ್ಲಿಯ ವಿದ್ಯಮಾನಗಳನ್ನು ನಿಮಗೆ ಮಗದನ್ನೇ ಹೇಳಬೇಕಾದಿಲ್ಲ. ಎಳೆಯ ಕಂದಮ್ಮ, ನನ್ನ ಮಗ ವಿದರ್ಭಕ್ಕೆ ಹೊರಟು ನಿಂತಿದ್ದಾರೆ. ನೀವು ನನ್ನ ರಥದಲ್ಲಿ ಸಾರಥಿಯಾದ ವಾರ್ಷ್ಣೇಯನ ಜೊತೆಯಲ್ಲಿ ಅಲ್ಲಿಗೆ ಹೋಗಿ ಮಕ್ಕಳಿಗೆ ನಮ್ಮ ಕಷ್ಟ ಏನು ಎಂದು ತಿಳಿಯುವುದು ಬೇಡ.
ಹೋಗಿ ಈ ಉಪಕಾರವನ್ನು ನಾನು ಮರೆಯುವುದಿಲ್ಲ. ದೊಡ್ಡ ಮಾತಾಯ್ತು. ನಾವು ಹೋಗುದಿಲ್ಲಪ್ಪ. ಹೋಗು ಮಗನೇ, ಹಠ ಮಾಡಬೇಡಪ್ಪ. ಅಪ್ಪ ಹೋಗಿ ಮಕ್ಕಳೇ, ನಾವು ಹೋಗುದಿಲ್ಲ. ಹಠ ಮಾಡಬೇಡ. ಹೋಗಿ ಹೋಗಪ್ಪ. ಹೋಗುದಿಲ್ಲಪ್ಪ ನಾವು. ಅಪ್ಪ ಅಮ್ಮನ ಮನಸ್ಸನ್ನು ನೋಯಿಸಬಾರದು ಮಕ್ಕಳೇ. ನೋಯಿಸಬಾರದು, ಕೋಪಕರವಾಗಿ ಮಾತಾಡಬಾರದು. ಶಿರಸ ವಹಿಸಿದ ಅಪ್ಪ ಹೇಳಿದ್ರು ಹೋಗಂತ ಹೇಳಿ. ಹೋಗಿ ಹೋಗಿ ಮಗ ಮಗ ಮಗ. ನಮ್ಮ ಕೋಪದಿಂದ ತಂದು ನಾವು ಬರ್ತೇವೆ. ಹೋಗಿ ಇನ್ನು ಒಂದು ಹೊತ್ತು ಇಲ್ಲಿ ನಿಲ್ಲುವುದಲ್ಲ. ದುಃಖಿಸಬೇಡ, ಆಗುವುದಿಲ್ಲ ಒಳ್ಳೆಯದು. ಸತ್ಯ ನಮ್ಮನ್ನು ಕಾಪಾಡಕ್ಕೆ ಸುಳ್ಳಬೇಡಿ. ಎಲ್ಲದರವರೆಗೆ ಅನ್ನವೇನನ್ನು ಕೊಟ್ಟ ಶೇನ ಹೋದಿತ್ತು ಯಾತ್ತಾಳ ಧರಣಿಗಳಿಂದ ಧರಣಿಕಾವೇ ಸ್ವಾಮಿ, ಹಂಸತೂಲಿಕಾ ತತ್ವದಲ್ಲಿ ನಡೆದಾದಂತಹ ನನ್ನ ಈ ಪಾದಗಳಿಗೆ ಕಲ್ಲು ಮುಳ್ಳು ಚುಚ್ಚಿದಾಗ ಸಹಿಸಲಾಗದ ನೋವು ಸ್ವಾಮಿ. ಅದು ರಕ್ತ ಸುರಿಯುತ್ತ ಅಯ್ಯೋ ಮುಟ್ಟಬೇಡಿ. ನಿಮ್ಮ ಕೈಗಳನ್ನು ಪಾದವನ್ನು ಮುಟ್ಟುವುದು ಬೇಡ. ಯಾಕೆ? ಸಾವಿರ ಸಭೆ ಸೇರಿದಂತಹ ಸಭೆಯಲ್ಲಿ ಸತ್ತ ಪದಿಯನ್ನು ತುಳಿದು ಮಾಂಗಲ್ಯವನ್ನು ಕೈಯಾರೆ ಕಟ್ಟಿದಂತ ಈ ಕೈಗಳು ನನ್ನ ಕಾಲನ್ನು ಮುಟ್ಟುವುದಕ್ಕಿರುವುದಲ್ಲ. ಮುಟ್ಟಬಾರದು ನಾವು. ಉತ್ತಮಯಂತೆ ಸ್ವಾಮಿ, ನಿನ್ನ ಒಂದು ಅವಸ್ಥೆಯನ್ನು ನೋಡಬೇಕಾಗಿ ಆಗುವುದಿಲ್ಲ. ಆದ್ರೆ ಒಂದು ಸ್ವಾಮಿ, ಯಾಕೋ ಏನು ಒಂದು ಕಡೆಯಿಂದ ಬಾಯಾರಿಕೆ, ದೃಶ್ಯ ನಿಂದಿಸುವುದಕ್ಕೆ ಸ್ವಲ್ಪ ನೀರು ಬೇಕು ಅಲ್ಲ. ಎರಡು ಹೆಜ್ಜೆ ಮುಂದಿಡಬೇಕಂತಾದ್ರೆ ಕೈ ಕಾಲಲ್ಲಿ ಬಲ ಇದೆ ಸ್ವಾಮಿ. ನಡೆಯುವುದಕ್ಕೆ ಅಸಾಧ್ಯ. ಕುಡಿಯುವುದಕ್ಕೆ ಸ್ವಲ್ಪ ನೀರು 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 ಬಿಸಿಲು ನಡೆಯೋದಕ್ಕೆ ಆಗುವುದಿಲ್ಲ. ನಡೆಯೋದಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ ನನ್ನಿಂದ. ಆಗ ಚಕ್ರವರ್ತಿಯ ಮಡದಿ ನಿನಗೆ ಒಂದು ಸ್ಥಿತಿ ಬಂದಿದೆ ಎಂದಾದ್ರೆ ಅಯ್ಯೋ ದಮಯಂತಿ, ಬಾಯಾರಿಕೆಯಾದಾಗ ಹಾಲನ್ನೇ ಕುಡಿದವಳು ಇಲ್ಲಿ ಒಂದು ಬಿಂದು ನೀರು ಹುಡುಕೋಣ ಅಂದ್ರೆ ರಾಣಿಯಾದ ನಿನಗೆ ದಾಹ ಇಂಗಿಸುವುದಕ್ಕೆ ಎಲ್ಲಿಯೂ ಜಲ ಸಿಗುವುದಿಲ್ಲ ಸ್ವಾಮಿ. ನೀರು ಸಿಗದಿದ್ರೆ ಪ್ರಾಣ ಹೋಗ್ತದೆ. ನೋಡು, ಅಲ್ಲಿ ಬೆಳ್ಳಕ್ಕಿಗಳು ಹಾರುತ್ತಾ ಇವೆ. ನಿಜ? ಹಾಗಾದ್ರೆ ಹತ್ತಿರದಲ್ಲಿ ಎಲ್ಲಿಯೋ ಜಲ ಇರಬೇಕು, ಯಾವುದೋ ಒಂದು ತೊರೆ ಇರಬೇಕು. ಅಲ್ಲಿವರೆಗೆ ನಡೆದುಕೊಂಡು ಹೋಗೋಣ. ಬಾ.
ಕಿಳಿದು ಜಲವನ್ನು ಕುಡಿದೆವು. ಬಟ್ಟೆ ಎಲ್ಲ ಮಲಿನವಾಗಿದೆ. ನನ್ನ ಬಟ್ಟೆಯನ್ನು ಸ್ವಲ್ಪ ತೊಳೆದು ಹಾಕಿ. ಏಕವಸನ ಗಾಯ. ಅದು ನೆನಪೇ ಇಲ್ಲ. ಸರಿ ಸ್ವಾಮಿ, ಕಾಲಂಜಾಯಿ ಉಟ್ಟಂತ ಸೀರೆ ಸೆರಗು ಇಗೊಳ್ಳಿ. ಇದನ್ನ ಹಾಕಿ ಸುತ್ತಿಕೊಳ್ಳಿ, ಆ ಬಟ್ಟೆಯನ್ನು ಬಿಚ್ಚಿಕೊಳ್ಳಿ. ಒಳ್ಳೆ ದೊಡ್ಡ ಬಂಡೆ ಕಲ್ಲು ಕಾಲು ಹೋಗಿದೆ, ಬಿಸಿಲು ಅಲ್ಲಿಗೆ ಬರೀತಾ ಉಂಟು. ಆದಷ್ಟು ಬೇಗನೆ ಹೊರಗಬಹುದು. ಆತ ಸಂತೋಷವಾಯ್ತೇನೋ ಹೌದು, ಆದ್ರೆ ಒಂದು ಇದು ದೇವರ ಲೀಲೆಯಾಗಿರ್ಬೇಕು. ನೋಡಿದ್ದೀರಾ ಲೀಲೆ ಸ್ವಾಮಿ? ನಾವೀಗ ಒಂದೇ ವಸ್ತ್ರದಲ್ಲಿ ಒಂದು ಲೆಕ್ಕದಲ್ಲಿ ಸಂಬಂಧ ಗಟ್ಟಿ ಆಯ್ತು ಸ್ವಾಮಿ. ಯಾಕೆ ಗೊತ್ತುಂಟೆ? ಹೇಗಿದ್ರು ಮದುವೆಯಾದಂತಹ ಸಂದರ್ಭದಲ್ಲಿ ಶರೀರ ಮಾತ್ರ ಬೇರೆ ಬೇರೆ ಆಗಿದ್ದದ್ದು, ಪ್ರಾಣ ನಮ್ಮದು ಒಂದು. ಇವತ್ತು ಹಾಗಲ್ಲ, ಎರಡೂ ಒಂದೇ, ಶರೀರ ಒಂದೇ, ಪ್ರಾಣ ಒಂದಾಯ್ತು. ಸಂಬಂಧ ಗಟ್ಟಿಯಾಗುವುದಕ್ಕಾಗಿ ನಾನುಟ್ಟಂತ ಸೀರೆ ಸೆರಗನ್ನು ನೀವು ಧರಿಸಿಕೊಂಡದ್ದು ಮಾನವಳಿ. ಕಷ್ಟದಲ್ಲಿಯೂ ನಿನ್ನದೊಂದು ವಿನೋದವೇ, ಏನೇ ಸಂತೋಷವೇ ಆಯಿತು. ನಿನ್ನ ಸೀರೆಯ ಆ ಒಂದು ಭಾಗವನ್ನು ನಾನು ಉಡುವಂತ ಆ ಯೋಗ ನಮ್ಮ ಹಣೆಯಲ್ಲಿ ವಿಧಿ ಬರ್ತಿದ್ದಾನಲ್ಲ. ಹೌದು, ಇಲ್ಲಿ ಸ್ವಲ್ಪ ಕುಳಿತುಕೊಳ್ಳುವ ಬಟ್ಟೆ ಹದ್ದೊಂದು ಬಂದು ನಾವು ಒಳಗೊಳಕ್ಕೆ ಹಾಕಿದ ಬಟ್ಟೆಯನ್ನು ಒಯ್ದು ಒಂದು ಕ್ಷಣದ ಸಂತೋಷವನ್ನು ಕಸಿದುಕೊಂಡಿದ್ದು. ಇದಕ್ಕೆ ಹೇಳುವುದು ಗ್ರಹಚಾರ, ವಿಧಿ ವಿಧಿ ಎಂದು. ಯಾರೋ ಪುಣ್ಯಾತ್ಮರು ಒಂದು ವಸನ ಕೊಟ್ಟಿದ್ದರು, ಅದರಿಂದ ನಾನು ಮೈ ಮುಚ್ಚಿಕೊಂಡಿದ್ದೆ. ಇನ್ನು ಇನ್ನು ಹೇಗಿರುವುದು, ನಾವು ಹೇಗೆ ಮುಂದುವರಿಯುವುದು? ಅಳಬೇಡಿ ಕಾಂತ, ಅಳಬೇಡಿ. ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯ್ತು. ಇನ್ನೂ ಕೂಡ ನಮ್ಮ ಸಂಬಂಧ ಗಟ್ಟಿಯಾಗಿ ಉಳಿಯುತ್ತದೆ ಕಾಂತ. ಯಾಕೆ? ನನ್ನ ಸೀರೆ ಸೆರಗನ್ನೇ ಉಟ್ಟುಕೊಂಡದ್ದು ನೋಡಿ. ಹಾಗಿದ್ರೆ ಯಾವ ಕಾರಣಕ್ಕೆ ನೀವು ನನ್ನ ಬಿಟ್ಟು ಹೋಗುವುದಿಲ್ಲ. ಬಿಟ್ಟು ಹೋದ್ರೆ ನನಗೆ ಗೊತ್ತಾಗುವುದು ಯಾಕೆ? ಸೀರೆ ಸೆರಗುಂಟು. ಆದುದರಿಂದ ಸಂಬಂಧವನ್ನು ಭದ್ರಪಡಿಸುವುದಕ್ಕಾಗಿ ದೇವರೇ ಮಾಡುವ ನಾಟಕ ಆಗಿರ್ಬೇಕು. ವಲ್ಲಭ, ಇದೆಲ್ಲ ನಮ್ಮ ಹಣೆ ಬರಹ. ಎಲ್ಲವನ್ನು ಕಳೆದುಕೊಂಡಿದ್ದೇನೆ. ದಮಯಂತಿ, ಓ ಈ ಮಾರ್ಗದ ಗುರುತುಂಟದೆ. ಈ ವೇಳೆಯಲ್ಲಿ ಆ ಮಾರ್ಗದ ಗುರುತು ನನಗೆ ಯಾಕೆ ಬೇಕು? ಆ ಮಾರ್ಗದಿಂದ ಮುಂದುವರಿದ್ರೆ ಯಾವತ್ತೇ ದೇಶಕ್ಕೆ ಹೋಗ್ತದೆ. ಹೋಗ್ಲಿ. ನೋಡು, ಪರ್ವತ ಹೌದು, ವೃಕ್ಷ ನಿಜ. ಅದನ್ನು ಬಳಸಿಕೊಂಡು ಹೋದ್ರೆ ದಕ್ಷಿಣ ಪಥವನ್ನು ಹಿಡಿಯುವುದಕ್ಕೆ ಸಾಧ್ಯ ಉಂಟು. ತುಂಬಾ ದೇಶಗಳು ಸಿಗುತ್ತವೆ. ಹೌದು ಸ್ವಾಮಿ. ದಮಯಂತಿ, ವಿಂಧ್ಯಾಚಲ ಅದರ ತಪ್ಪಲು ಪ್ರದೇಶದಲ್ಲಿ ನೋಡು. ಏನು? ಪಯೋಷ್ಣಿ ನದಿ ತುಂಬಿ ತುಳುಕುತ್ತಾ ಹರಿಯುತ್ತಾ ಇದ್ದಾಳೆ, ಸಮುದ್ರವನ್ನು ಸೇರುತ್ತಾಳೆ. ನಿಜ. ಅದರ ಇಕ್ಕೆಲಗಳಲ್ಲಿ ಆಶ್ರಮಗಳಿವೆ. ಪುಣ್ಯಾತ್ಮರು ಋಷಿಮುನಿಗಳು ಆಶ್ರಮವನ್ನು ಕಟ್ಟಿಕೊಂಡಿದ್ದಾರೆ. ಇರಲಿ, ಅನಾಥರಿಗೆ ರಕ್ಷಣೆ ಕೊಡುತ್ತಾರೆ. ಬಂಧವನ್ನು ಬಿಟ್ಟು ಹಾಕುವುದಿಲ್ಲ ಅವರು. ನೋಡು, ಆ ಬಲಭಾಗಕ್ಕೊಮ್ಮೆ ತಿರುಗಿ ನೋಡು. ಅದು ಅದು ನನ್ನ ಮಡದಿ ದಮಯಂತಿಯ ನಾಡಿಗೆ ಹೋಗುವ ವಿದರ್ಭದ ಮಾರ್ಗ. ಅದರ ಪಕ್ಕದಲ್ಲಿ ನೋಡು, ಕೋಶಲ ದೇಶಕ್ಕೆ ಹೋಗುವಂತ ಇನ್ನೊಂದು ದಾರಿ. ದಾರಿಯನ್ನು ನೋಡ್ಕೊಂತ ಈ ವೇಳೆ ನನಗೆ ನೀವು ಯಾಕೆ ದಾರಿ ತೋರಿಸಿ ನನ್ನನ್ನು ಬಿಟ್ಟು ಹೋಗುದಿಲ್ವಲ್ಲ? ನೀವು ಬಿಟ್ಟು ಹೋಗಬಾರ್ದು. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಉಂಟು? ನೀನು ನನ್ನ ಪ್ರಾಣ ಅಂತೆ.
ಮಾಡಿದಾಗ ಹೊಟ್ಟೆ ತುಂಬಿತು ನಿಜ. ಆದ ಕಾರಣವೇ ಇರಬೇಕು, ನಿದ್ದೆ ಬರ್ತಾ ಇದೆ. ಮಲಗು, ನಿದ್ದೆ ಮಾಡು. ಸ್ವಾಮಿ, ಎರಡು ಚೂರು ಹಾಡಿದೆ. ದಮಯಂತಿ, ಮಕ್ಕಳನ್ನು ಗಂಗೆಯಲ್ಲಿ ಮಲಗಿಸಿ ಜೋಗುಳ ಹಾಡಬೇಕಾದ ನಾನು ಸಹಧರ್ಮಿಣಿಯಾದ ನಿನ್ನನ್ನು ನನ್ನ ಈ ಜಂಗೆಯಲ್ಲಿ ಮಲಗಿಸಿ ಈ ಕಾಡಿನಲ್ಲಿ ನಿನಗೆ ತೊಟ್ಟಿಲಾಗುವ ಸ್ಥಿತಿ ಉಂಟಾಯಿತು. ನಿತ್ಯ ಮನಕ್ಕೆ ಬಂದವರ ಅಂತಲ್ಲಿ ಇಂತಹ ದೀನ ಸ್ಥಿತಿಗೆ ನಾನು ಬಂದಿದ್ದೇನೆ. ಅನಾಥನಾಗಿ ಈ ಕಾಡಿನಲ್ಲಿ ಹೆಂಡತಿಯನ್ನು ಗಂಗೆಯಲ್ಲಿ ಮಲಗಿಸಿ ಕಣ್ಣೀರಿಡುವ ಸ್ಥಿತಿ ಚಕ್ರವರ್ತಿಗೆ ಬರ್ತದೆ ಎಂದು ಯಾರು ಯೋಚಿಸಿದರು? ಚಂದ್ರವಂಶದ ಯಾವ ಅರಸರಿಗೂ ಇಂಥ ಸ್ಥಿತಿ ಉಂಟಾಗಬಾರದು. ದೇವನೇ, ಹಣೆಯಲ್ಲಿ ಬರುವುದನ್ನು ಅನುಭವಿಸಲೇಬೇಕು. ಹೆಂಡತಿಯನ್ನು ಈ ಹೊತ್ತು ನಾವು ರಕ್ಷಣೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕ್ಷಣದಿಂದ ಕ್ಷಣಕ್ಕೆ, ದಿನದಿಂದ ದಿನಕ್ಕೆ ಆ ವಿಧಿ ಶನಿ ನನ್ನನ್ನು ಬಾಧಿಸುತ್ತಲೇ ಇದ್ದಾನೆ. ಏಕ ವಸ್ತ್ರವನ್ನು ಉಟ್ಟುಕೊಂಡು ನಾನು ನಡೆದುಕೊಂಡು ಬಂದರೂ ಅದನ್ನೂ ನೋಡುವುದಕ್ಕೆ ಕಷ್ಟವಾಯಿತವರಿಗೆ. ವಿವಸ್ತ್ರನಾಗಿ ದಿಗಂಬರನಾಗಿಯೇ ಈ ನಾ ತಿರುಗಬೇಕು ಎನ್ನುವ ಅವನಿಗೆ ಹಠ ಇದೆಯೋ? ಪ್ರಸ್ಥಾನವನ್ನುಂಡು ಹಂಸತೂಲಿಕಾ ಕಲ್ಪದಲ್ಲಿ ಪವಡಿಸಿದ ಸುಖ ನಿದ್ರೆಯನ್ನು ಮಾಡಿದ ಈ ನನ್ನ ರಮಣಿ ನನ್ನ ಜೊತೆಯಲ್ಲಿ ಬಂದ್ರೆ ಹೊಟ್ಟೆಗೆ ಅನ್ನ ಇಲ್ಲದೆ, ಕುಡಿಯುವುದಕ್ಕೆ ಜಲವಿಲ್ಲದೆ ಕೃಷಿಯಾಗಿ ನನ್ನ ಕಣ್ಣ ಮುಂದೆ ಸಾಯುವಂತಹ ಸ್ಥಿತಿಗೆ ಬರಬಹುದು. ಇಲ್ಲ, ನನ್ನ ಹೆಂಡತಿ ಸುಖವಾಗಿರ್ಬೇಕು, ಅವಳು ಸುಖವಾಗಿರ್ಬೇಕು ಎಂದಾದ್ರೆ ನಾನು ಅವಳನ್ನು ಬಿಟ್ಟು ಹೋಗಬೇಕು. ಹೋಗುತ್ತೇನೆ. ಇವರಿಗೆ ಎಚ್ಚರವಾಗದ ಹಾಗೆ ಮೆಲ್ಲನೆ ನೆಲಕ್ಕೆ ಶಿರವನ್ನು ನಾನು ಹೇಗೆ ಹೋಗು? ಅವಳ ಸೆರಗನ್ನೇ ನನ್ನ ದೇಹ ಮುಚ್ಚುವುದಕ್ಕೆ ಅಡ್ಡವಾಗಿ ಉಟ್ಟುಕೊಳ್ಳಿ ಎಂದು ಹೇಳಿದ್ದಾಳೆ. ಎಂತಹ ಹೃದಯ ಇವಳದು! ಇಂತಹ ಹೆಂಡತಿಯನ್ನು ಪಡೆಯಬೇಕು ಎಂದ್ರೆ ಪೂರ್ವಜನ್ಮದ ಸುಖಬೇಕು. ಏನು ಮಾಡೋಣ? ಹೋಗುವುದಕ್ಕಾಗುವುದಿಲ್ಲವಲ್ಲ. ಹೋಗುವುದಕ್ಕೆ ಏನು ಮಾಡೋಣ? ಬಟ್ಟೆ ಇಲ್ಲದೆ ನಾನು ವಿವಸ್ತ್ರನಾಗಿ ಬೆತ್ತಲಾಗಿ ಹೋಗುವುದು ಹೋಗಬೇಕು. ಈ ವಸ್ತ್ರವನ್ನು ನಾನು ವ್ಯಾಪಾರ ಹರಿದು ನನಗೆಷ್ಟು ಬೇಕೋ ಅಷ್ಟನ್ನು ಪಡೆದುಕೊಂಡು ಮುಂದುವರಿಯಬೇಕು. ಅವಳೇ ತನ್ನ ಕೈಯಾರೆ ನನ್ನ ಸೊಂಟಕ್ಕೆ ಬಿಗಿದಿದ್ದಾಳೆ. ಸೆರಗಿನ ಭಾಗವನ್ನು ನಾನು ಹರಿಯುತ್ತೇನೆ. ಸಾಕು. ನಳ ಚಕ್ರವರ್ತಿಯ ಮಾನ ಮುಚ್ಚುವುದಕ್ಕೆ ಹೆಂಡತಿಯ ಒಂದು ತುಂಡು ಸೀರೆ ಸಾಕು. ದಮಯಂತಿ ಸುಖವಾಗಿ, ಆದಿತ್ಯ, ರುದ್ರ, ಅಶ್ವಿನಿ ದೇವತೆಗಳೇ, ವಾಯುದೇವರೇ, ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡಿಕೊಂಡು ಬನ್ನಿ. ಹೆಂಡತಿಯನ್ನು ರಕ್ಷಣೆ ಮಾಡಿಕೊಂಡು ಬನ್ನಿ.
ಸ್ವಾಮಿ, ನನ್ನ ಸೀರೆ ಸೇರಗನ್ನು ಹರಿದು ನನ್ನ ಬಿಟ್ಟು ಅಯ್ಯೋ ಅಯ್ಯೋ ಅಷ್ಟ ದಿಕ್ಕುಗಳನ್ನು ನೋಡಿದೆ. ನನ್ನ ವಲ್ಲಭ ಕಾಣಿಸುವುದಿಲ್ಲ. ಕಂದ ರಮಣ, ನನ್ನನ್ನು ಈ ಕಾರಣದಲ್ಲಿ ಒಬ್ಬಟ್ಟಿಗಳನ್ನಾಗಿ ಬಿಟ್ಟು ಹೋದೆಯ ಸ್ವಾಮಿ. ನನಗೆ ಯಾರಿದ್ದಾರೆ ಗತಿ? ನೀನೇ ನಾಥನೆನ್ನುವುದಾಗಿ ನಿನ್ನ ನಂಬಿ ಬಂದೆ. ನಾಥನಾಗಿದ್ದೇವೆ. ಬೊಕ್ಕಸ ಭಂಡಾರ ರಾಜ್ಯವನ್ನು ಎಲ್ಲವನ್ನು ಕಳೆದುಕೊಂಡಾಗ ನಾನು ಅಳಲಿಲ್ಲ ಸ್ವಾಮಿ. ಯಾಕೆ? ನನ್ನ ಬಳಿಯಲ್ಲಿ ನೀವಿದ್ದಿರುವ ಕಾರಣಕ್ಕಾಗಿ ಎಲ್ಲವನ್ನು ಬಿಟ್ಟು ಬಂದೆ. ನಿಮಗಾಗಿ ಸ್ವಾಮಿ. ಮಕ್ಕಳನ್ನು ಬಿಟ್ಟು ಬಂದೆ ನಿಮಗಾಗಿ ಸ್ವಾಮಿ. ನೀವೇ ನನ್ನ ಪ್ರಾಣ, ನೀವೇ ನನ್ನ ಉಸಿರನ್ನು ನಂಬಿದ್ದೆ ಸ್ವಾಮಿ. ಈ ಕಾಡಿನಲ್ಲಿ ನನ್ನೊಬ್ಬಳನ್ನೇ ಬಿಟ್ಟು ಹೋದಿರಲ್ಲ. ಅತ್ತೆ ಕಣ್ಣೀರು ನನ್ನ ಪಾದವನ್ನು ತೊಳಿಲಿಕ್ಕೆ ಯಾರಿದ್ದಾರೆ ಇಲ್ಲಿ? ಹೆಣ್ಣಾಗುತ್ತಾ ನಾನು ಇಷ್ಟೇ ಸ್ವರ ಏರಿಸಿ ಹತ್ತನ್ನು ಕುಡಿಲಿ ಕೇಳೋರು ಯಾರಿದ್ದಾರೆ? ಲೋಕದಲ್ಲೊಂದು ಮಾತು ಉಂಟು, ಅರಣ್ಯ ರೋದನ ಅಂತ ಹೇಳ್ತಾರೆ. ನನ್ನ ಸ್ವರ ನನ್ನ ಕಿವಿಗೆ ಅಪ್ಪಳಿಸುವ ಹೊರತು ಕೇಳುವವರು ಯಾರು ಇಲ್ಲ, ಕೇಳುವವರು ಯಾರು ಇಲ್ಲ. ವಲ್ಲಭ, ನಿಮ್ಮನ್ನು ಬಿಟ್ಟು ನಾನು ಬದುಕುವಂತ ಶಕ್ತಿ ನನಗಿಲ್ಲ. ನೀವೆಲ್ಲಿದ್ದೀರಲ್ಲ ನಾನು ಬರಬೇಕು. ಎಲ್ಲಿದ್ದೀರಿ ಸ್ವಾಮಿ? ಪ್ರಭು, ಪ್ರಭು, ಪ್ರಭು.
ಕರೀತಿರುವಂತಹ ಕಾಲಕ್ಕೆ ದೊಡ್ಡದಾದಂತಹ ಹೆಬ್ಬ ಒಂದು ಈಕೆಯನ್ನು ನುಂಗುವಂತಹ ಪ್ರಯತ್ನ ಮಾಡುತ್ತಾ ಇತ್ತು. ಕೈಯಲ್ಲಿದ್ದ ಹಣವನ್ನು ಪ್ರಯೋಗ ಮಾಡುವುದರ ಮೂಲಕವಾಗಿ ಹೆಬ್ಬಾಳಿನ ಈಕೆಯನ್ನು ರಕ್ಷಣೆ ಮಾಡಿದ್ದೇನೆ. ಆಗ ಈಕೆಯನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಏನೋ ಯಾಕೋ ಒಂದು ಪ್ರಬಲವಾಗುತ್ತಾ ಇದೆ. ಆದರೆ ಈಕೆಯನ್ನು ಕಾಣುವಾಗ ಸಾಧಾರಣವಾದಂತಹ ವ್ಯಕ್ತಿತ್ವ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಒಂದು ವೇಳೆ ದೇವನಂತೆ ಬಂದಂತಹ ಗಂಧರ್ವ ಕನ್ಯೆಯೋ ಅಲ್ಲ ಯಕ್ಷಲೋಕದಿಂದ ಬಂದ ಯಕ್ಷ ಮೋಹಕತಾರೆಯೋ ಎನ್ನುವ ಹಾಗೆ ನನಗೆ ಭಾಸವಾಗುತ್ತಾ ಇದೆ. ಆದ ಕಾರಣವಾಗಿ ಈಕೆಯನ್ನು ಮಾತನಾಡಿಸಬೇಕಾಗಿದೆ ಎಂದು ಅದು ಮುಂದುವರಿಯುತ್ತಾ ಇದ್ದೇನೆ. ಓ ನಾರಿಯೇ, ಯಾರು ನೀವು? ಎಲ್ಲಿಂದ ಬಂದಿದ್ರಿ? ಯಾಕಾಗಿ ಬಂದಿರಿ? ಕಾಡಲ್ಲಿರುವಂತಹ ಕಾಡಮೃಗಗಳನ್ನು ನಿನ್ನು ತಿಂದು ಚಿತ್ರಿಸುವಂತಹ ಕಾಲಕ್ಕೆ ಇಂತಹ ಅಪಾಯವಂತಂತಹ ಪ್ರಮೇಯ ಬಂದೊದಗುತ್ತದೆ. ಆದ ಕಾರಣವಾಗಿ ನಿನ್ನ ತಂದೆ ಯಾರು, ತಾಯಿ ಯಾರು ಎಂದು ಹಾಗೆ ಹೇಳುವುದೇ ನೀನು? ಪ್ರಾಣ ಹೋಗುವಂತಹ ಸಂದರ್ಭ ಪ್ರಾಣವನ್ನು ಉಳಿಸಿದವ ನೀನು, ರಕ್ಷಣೆ ಮಾಡಿದ್ದೇನೆ. ನೀನು ಸಾಮಾನ್ಯನಲ್ಲ. ಅದಕ್ಕಾಗಿ ಮತ್ತೊಮ್ಮೆ ವಂದನೆ ಸಲ್ಲಿಸುತ್ತಾ ಇದ್ದೀನಿ. ಯಾರು ಏನಂತ ಕೇಳುತ್ತಾ ಇದ್ದೀನಿ. ನಾನೊಬ್ಬಳು ಅನಾಥೆ, ಇಷ್ಟನೇ ಹೇಳಬಲ್ಲೆ. ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಅದಕ್ಕಾಗಿ ನಾನು ಮಾತನಾಡಿಸಿದ್ದಲ್ಲ. ಆದರೆ ಒಂದು ಅರೆ ಅಳಿಗೆಯ ಸುಖವನ್ನು ನಿಮಗೆ ಕರುಣಿಸಲಾರೆ. ನನ್ನ ಪ್ರಾಣವನ್ನು ಉಳಿಸಂತ ತಾವು ತಂದೆಗೆ ಸಮಾನರು. ನಾನು ನಿಮ್ಮ ಮಗಳು. ಯಾವ ಕಾರಣಕ್ಕೂ ಅಂತಹ ನೀಚ ಶಬ್ದಗಳು ನಿಮ್ಮ ಬಾಯಿಂದ ಬರಬಾರದು. ನಿನ್ನನ್ನು ಹೆಬ್ಬಾಳಿನಿಂದ ನಾನು ಸುಖವನ್ನು ನನಗೆ ನೀಡಲಾರೆ, ತಂದೆಗೆ ಸಮಾನ ಎನ್ನುವ ಹಾಗೆ ನೀನು ಹೇಳುತ್ತಾ ಇದ್ದಿ. ನನ್ನ ಪ್ರಾಣವನ್ನು ಕಾಪಾಡಿದವ ನೀನು. ಹೆಬ್ಬಾಳಿನಿಂದ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ ನಾನು. ನಿಜ. ಆದ ಕಾರಣವಾಗಿ ಜವಾಬ್ದಾರಿ ಯುತನಾಗಿ ನಿನ್ನನ್ನು ನಾನು ಕೇಳುತ್ತಾ ಇದ್ದೇನೆ. ಹೆಚ್ಚು ಸಮಯ ಬೇಡ. ನನ್ನ ಜೊತೆಯಲ್ಲಿ ಬಾಯಂತವರಾಗಿ ನಾನು ಕೇಳುವುದಿಲ್ಲ. ಒಂದು ವೇಳೆ ನೀನು ನನ್ನ ಜೊತೆಯಲ್ಲಿ ಬಂದರೂ ಕೂಡ ಬಂಗಾರದ ಬಟ್ಟೆನಲ್ಲಿ ಉಣ್ಣುವಂತಹ ಸೌಭಾಗ್ಯವನ್ನು ಕಾಡ ಕಿರಾತರಾಗಿಟ್ಟುಕೊಂಡು ನಿನಗೆ ದಯಪಾಲಿಸುತ್ತೇನೆ ಎಂದು ಹಾಗೆ ಹೇಳಿಕೊಳ್ತಾ ಇದ್ದೇನೆ. ಆದ ಕಾರಣವಾಗಿ ಅಳಿಗೆಯ ಒಂದು ಸುಖವನ್ನು ನೀನು ನೀಡಲಾರೆ. ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಮಾತನಾಡಬೇಡಿ, ಮನಸ್ಸು. ಹಾಗಾದ್ರೆ ಕೊಡುವುದಿಲ್ಲ ಸುಖಕ್ಕೆ ಅದು ಬೂದಿಯಾಗಿ ಹೋದ. ಏನೇ ಇರಲಿ, ನನ್ನ ಮಾನ ನಾನು ಕಾಪಾಡಿಕೊಳ್ಬೇಕು. ಸಂಸಾರ
ವ್ಯಾಪಾರಕ್ಕೆ ಎಲ್ಲಿಗೆ ಹೋಗೋದು? ನಾನೊಬ್ಬಳು ಅನಾಥ ಸ್ವಾಮಿ, ಏನು ಇಲ್ಲಿ ಕೇಳಬೇಡಿ ತಾವು. ಏನೇ ಆಗಲಿ ಅನಾಥರಂತೆ ಯಾರು ಆಗಬಾರ್ದು, ನಮ್ಮ ಜೊತೆಯಾಗಿ ಬಾ, ನಿನಗೆ ಆಶ್ರಯವನ್ನು ತೋರಿಸುವ ದಾರಿಯಾಗಿ ನೋಡಿಕೊಂಡು ಬಂದಿದ್ದೇವೆ. ಇಲ್ಲಿಗೆ ಮುಟ್ಟುವಾಗ ಕತ್ತಲಾಯ್ತು, ಇಲ್ಲಿ ಸ್ವಲ್ಪ ಮಲಗೋಣ, ಆಮೇಲೆ ನಾಳೆ ಹೋಗೋಣ. ನಾನಿಲ್ಲಿ, ನೀವು ಅಲ್ಲಿ. ಏನು ಅನ್ಯಾಯವನ್ನು ಮಾಡಬೇಡ, ನಾವೇನು ನಿಮ್ಮ ತಪ್ಪು ಕೆಲಸವನ್ನು ಮಾಡಿರಲ್ಲ, ಕ್ಷಮಿಸು ಕ್ಷಮಿಸು. ನೋಡಿದಿರ ಸ್ವಾಮಿ, ಬಂದ ತಾನೆಲ್ಲ ಓಡಿ ಹೋದವು, ಸಂತೋಷವಾಯ್ತಲ್ಲ ಸ್ವಾಮಿ? ಮುಂದಿನ ಕಾಲ ಅದೇ ಚೈತನ್ಯ, ಅಲ್ಲಿಗೆ ಹೋಗಮ್ಮ, ನಿನಗೆ ಆಶ್ರಯ. ನಡೆದು ಆಯಾಸವಾಗುತ್ತಾ ಇದೆ. ಏನು ಕಾಡ್ಗಿಚ್ಚು ಕಾಣ್ತಾ ಇದೆಯಲ್ಲ, ಬೆಂಕಿ ಕಾಣುತ್ತಾ. ನನ್ನನ್ನೊಮ್ಮೆ ಕಾಪಾಡಿ, ಬೆಂಕಿನಿಂದ ಸತ್ತು ಹೋಗ್ತೇನೆ, ಒಮ್ಮೆ ಕಾಪಾಡಿ. ನೀನು ವಿಷಜಂತು, ಆ ಬೆಂಕಿಯ ಮಧ್ಯದಲ್ಲಿದ್ದಿ, ನಾನೆಲ್ಲಿಯಾದರೂ ಕರುಣೆಯಿಂದ ನಿನ್ನನ್ನು ಕೊರೆದೆ ಎಂದಾದರೆ ನೀನು ನನ್ನನ್ನು ಕಚ್ಚಿಕೊಳ್ಳುವ ಜಾತಿಯವ. ನಿನ್ನ ಸಹವಾಸ ಬೇಡ. ಚಕ್ರವರ್ತಿಗಳೇ, ಪ್ರಾಣಿಯನ್ನು ಒಂದು ಯಾರ ಮುಂದೆ ಪ್ರಾಣಿಯೊಂದು ನರಾಡಿ ಸಾಯುವುದನ್ನು ಯಾರು ಕಾಣಬಾರ್ದಂತೆ, ಅಂತಹ ಸೊಬಗನ್ನು ನೀನು ಕಾಣಬಾರ್ದು. ಸಾತ್ವಿಕ ಪ್ರಾಣಿಗಳನ್ನಾದ್ರೆ ನಾವೇ ಹೋಗಿ ಬೆಂಕಿ ನಂದಿಸಿ ರಕ್ಷಣೆ ಮಾಡುತ್ತೇವೆ. ನೀನಾದ್ರೆ ಕಾರ್ಪೊಟ್ಟದ ಮಹಾ ವಿಷವನ್ನು ಹೊತ್ತವ, ನೀನೇನು ಬುಸ್ ಉಸಿರಾಡಿದರೆ ಸಾಕು, ನಿನ್ನನ್ನು ರಕ್ಷಣೆ ಮಾಡಿ ನಾನು ಆ ಪ್ರದೇಶವೆಲ್ಲ ಬೆಂಕಿಗೆ ನನ್ನನ್ನು ರಕ್ಷಿಸಿದರೆ ನಿನಗೆ ಏನು ಕೆಡುಕಾಗುವುದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಉಪಕಾರವೇ ಆಗ್ತದೆ. ಇದು ಮಾತ್ರ ನಿನ್ನ ಮಾತೆ ಮಾತು. ಕೈಯಲ್ಲಿ ಬೇಡಿಕೊಳ್ಳಲು ಜನಪದ ನಾನು ನಂಬುತ್ತೇನೆ ನಿನ್ನ ಈ ಮಾತಿಗೆ. ನಾನು ಎರಡೂ ಆಡುವುದಿಲ್ಲ. ಪ್ರಾಣ ಭಿಕ್ಷೆಗಿಂತ ದೊಡ್ಡ ಭಿಕ್ಷೆ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಈ ಹೊತ್ತು ನಿನ್ನ ಪ್ರಾಣವನ್ನು ಉಳಿಸಬೇಕು ನಾನು. ಆದಿತ್ಯ, ನನ್ನ ಕೈಯನ್ನು